ನಿಮ್ಮ ದಯೆ ಮತ್ತು ನಿಜವಾಗಿ ಪ್ರೇಮಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜರಿಗೆ ಈಡೇರಿಸಿಕೊಳ್ಳಿರಿ. ಮೂರನೆಯ ರಹಸ್ಯ, ಪವಿತ್ರಾತ್ಮರು ಪ್ರೇರಿತರ ಮೇಲೆ ಇಳಿದು ಬಂದರೆಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಾಗಿ ಈಗಲೂ ಯಾವಾಗಲೂ ಇರುವಾಗಲೂ. ಆಮೆನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಅಗ್ನಿಗೆ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು ನಿಮಗೆ ಮಾನಸಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷಕ್ಕೆ ಸೇರಿಸಿಕೊಳ್ಳಿರಿ. ನಾಲ್ಕನೆಯ ರಹಸ್ಯ, ದೇವಮಾತೆಯು ಮೋಕ್ಷಕ್ಕೆ
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಆತ್ಮನಿಗೂ ಮಹಿಮೆಯಾಗಲಿ. ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅಧಿಕವಾಗಿ ಪ್ರೇರಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. 5ನೆಯ ರಹಸ್ಯ, ದೇವಮಾತೆ ಸ್ವರ್ಗದ ಹಾಗೂ ಸಕಲ ಸಂತನ ರಾಣಿಯಾಗಿ ಕಿರೀಟಧಾರಣೆಯಾದ ಎಂಬ ರಹಸ್ಯವನ್ನು ಧ್ಯಾನಿಸೋಣ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಗತ್ಯದ ಆಹಾರವನ್ನು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ
सुना और तुराई कट्टी मार्तिगे हियोना सकलरोडगूडी मातिगे हाडोना ಕಂಠಗಳು ಒಂದಾಗಿ ಕಾರ್ಯ ಸ್ತುತಿಸೋಣ ನಾಳೆಯೊಳಗೆ ಪಾರ್ವವು ಈ ಪುಷ್ಪದಳಗಳು ಮಾತಿಗೆ ಯೋಗ್ಯ ಹೂಗಳು ಎಲ್ಲಿ ಸಿಗುವು ಸಕಲರೊಡಗೂಡಿ ಮಾತಿಗೆ ಹಾಡೋಣ ಕಂಠಗಳು ಒಂದಾಗಿ ಕಾಯ ಸ್ತುತಿಸೋಣ. ಪರಾತ್ಪರ ದೇವರೇ, ನೀವು ನಿಸ್ವಾರ್ಥ ಪ್ರೀತಿಯನ್ನು ಪರಸ್ಪರ ಸಹಕಾರವನ್ನು ಆಶೀರ್ವದಿಸುತ್ತೀರಿ. ಎಲ್ಲಿ ಇಬ್ಬರು ಅಥವಾ ಮೂವರು ನನ್ನ ಹೆಸರಿನಲ್ಲಿ ಜೊತೆಗೂಡುವರೋ ಅಲ್ಲಿ ನಾನಿದ್ದೇನೆ ಎಂದ ಪ್ರಭು ಯೇಸು ವಚನಿಸಿದರು. ಮಾತೆ ಮರಿಯಮ್ಮನವರು ಎಲಿಜಬೆತಮ್ಮನವರನ್ನು ಸಂಧಿಸಿದಾಗ ಈ ಪ್ರೀತಿ ಭಾವನೆಯನ್ನು ಅವರು ಅನುಭವಿಸಿದರು. ಮರಿಯಮ್ಮನವರನ್ನು ಸನ್ಮಾನಿಸಲು ನೆರೆದಿರುವ ನಾವು ಬಂಧು ಬಳಗ, ಗುರುತು ಪರಿಚಯದವರನ್ನು ಮಾತ್ರವಲ್ಲ, ಸರ್ವರನ್ನೂ ಸ್ನೇಹಭಾವದಿಂದ ಸಂಧಿಸುತ್ತಾ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ನಮ್ಮ ಹೃದಯಗಳನ್ನು ವಿಶಾಲಗೊಳಿಸಲು ಮರಿಯಮ್ಮನವರ ನಡವಳಿಕೆ ನಮಗೆ ಆದರ್ಶವಾಗಿರಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. Ave Maria Stella di Mater Alma, a te semper Virgo, felix celi pota.
ಎಲ್ಲರೂ ಕೈ ಎತ್ತಿ ಆ ಮಾತಿಗೆ ಗೀತೆಯನ್ನು ಹಾಡೋಣ. ಆವಿ 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 ಮಾರಿಯಾ ಆವಿ 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 ಮಾರಿಯಾ. ನಿಮ್ಮ ಉತ್ತರ, ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಪ್ರಸಾದ ಪೂರ್ಣೆಯಾದ ನಿರ್ಮಲ ಮಾತೆಯೇ, ಪ್ರಭು ಯೇಸುವಿನ ತಾಯಿಯಾದ ನಿಮ್ಮನ್ನು ನಾವು ವಂದಿಸಿ ಸ್ತುತಿಸಿ ಹೊಗಳುತ್ತೇವೆ. ನಮ್ಮ ಮೊರೆಯನ್ನು ಆಲಿಸಿ ಪಿತ ದೇವರಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮೊರೆಗಾಗಿ ಪ್ರಾರ್ಥಿಸಿರಿ ತಾಯೇ. ಲೋಕರಕ್ಷಕರ ತಾಯಿ, ನಮ್ಮ ಜಗದ್ಗುರು ಧರ್ಮಾಧ್ಯಕ್ಷ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ, ಪ್ರತ್ಯೇಕವಾಗಿ ನಮ್ಮ ಗುರು ಮತ್ತು ಕನ್ಯಾ ಸಹೋದರರಿಗಾಗಿ ಪ್ರಾರ್ಥಿಸುತ್ತೇವೆ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಸಕಲ ಗೌರವ ಸನ್ಮಾನಗಳಿಗೆ ಪಾತ್ರರಾದ ತಾಯಿ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಮಕ್ಕಳಿಗಾಗಿ, ವಿಶೇಷವಾಗಿ ನಿರಾಶ್ರಿತ, ನಿರ್ಗತಿಕ, ಅಸ್ವಸ್ಥರಿಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಕನ್ನಿಕೆಯರಲ್ಲಿ ಶ್ರೇಷ್ಠ ಕನ್ನಿಕೆಯೇ, ನಿರ್ಮಲ ಮಾತೆಯೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವ ಜನರಿಗಾಗಿ, ಮುಖ್ಯವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಪರಿತಪಿಸುತ್ತಿರುವವರಿಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಜ್ಞಾನದ ಪೀಠವೂ ಶಕ್ತಿಯ ಪ್ರತೀಕವೂ ಆದ ತಾಯೇ, ನಮ್ಮ ಕುಟುಂಬಗಳ ಮುಖಂಡರು, ಕಾರ್ಮಿಕರು, ವಿವಿಧ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತೆ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ದೇವದೂತರ ತಾಯೇ, ಪಾಪಿಗಳ ಆಶ್ರಯವೇ, ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗುತ್ತಿರುವ ನಾವು ಶಾಂತಿ, ಸಮಾಧಾನ, ಆಯುರಾರೋಗ್ಯ ಪಡೆಯುವಂತೆ ಪ್ರಾರ್ಥಿಸಿರಿ ತಾಯೇ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಪ್ರೇಷಿತರ ತಾಯೇ, ಶುಭ ಸಂದೇಶದ ಪೋಷಕಿಯೇ, ಯೇಸುವಿನ ಸಂದೇಶವನ್ನು ಆಲಿಸಲು, ಪಾಲಿಸಲು, ಅದನ್ನು ನಮ್ಮ ಜೀವನದಲ್ಲಿ ಪರರಿಗೆ ಸಾರಲು ಬೇಕಾದ ಅಚಲ ವಿಶ್ವಾಸ ಮತ್ತು ಸ್ಫೂರ್ತಿಗಾಗಿ ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ನಮ್ಮ ಹಬ್ಬದ ಎಲ್ಲ ಸಿದ್ಧತೆಯಲ್ಲಿ ನಾವಿರುವಾಗ ಮಾತೆ ಮರಿಯ ಎಲ್ಲ ಸಮಿತಿಗಳನ್ನು ಆಶೀರ್ವದಿಸಲಿ. ಇಲ್ಲಿ ಬಂದಿರುವಂಥ ಎಲ್ಲ ಯಾತ್ರಿಗಳನ್ನು ಆಶೀರ್ವದಿಸಲಿ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಲಿ. ಈ ಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವು ನೀಡುತ್ತಿರುವಂತಹ ಎಲ್ಲ ದಾನಿಗಳನ್ನು ಆಶೀರ್ವದಿಸಲಿ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ನೆಲೆಸಲಿ. ಮಾತೆ ಮರಿಯ ಅವರಿಗೆ ಭರವಸೆಯಾಗಿರಲಿ, ಅವರಿಗೆ ಸ್ಫೂರ್ತಿಯಾಗಿರಲಿ, ಶಕ್ತಿಯಾಗಿರಲಿ. ಎಲ್ಲರೂ ಕೂಡ ದೇವರ ಚಿತ್ತಕ್ಕೆ ತಲೆಬಾಗಿ ಸರಳತೆಯಿಂದ, ವಿನಯತೆಯಿಂದ ಬಾಳಲು ಬೇಕಾದ ಎಲ್ಲ ಕೃಪಾವರಗಳನ್ನು ಮಾತೆ ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ನಮಗಾಗಿ ಪ್ರಾರ್ಥಿಸಿರಿ ತಾಯಿ. ನಲ್ಮೆಯ ಕಂದ ಮರಿಯ, ನಿಮ್ಮ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲು ಸರ್ವ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ನೀವು ಅದ್ಭುತ ರೀತಿಯಲ್ಲಿ ಜನಿಸಿ ದೇವಕುಮಾರನಿಗೆ ತಾಯಿಯಾಗಿ ನಮ್ಮೆಲ್ಲರ ರಕ್ಷಣೆಗೆ ಕಾರಣಕರ್ತರಾದಿರಿ. ನೀವು ದೇವರನ್ನು ಹಾಗೂ ನಮ್ಮನ್ನು ಅಧಿಕವಾಗಿ ಪ್ರೀತಿಸುತ್ತಾ ನಿಮಗೆ ನಮ್ಮ ಮೇಲಿರುವ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾ ಬಂದಿರುವಿರಿ. ನಿಮ್ಮ ಆದರ್ಶವನ್ನು ಅನುಕರಿಸುತ್ತಾ ಪ್ರಭು ಯೇಸುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡಲು ನಮಗೆ ಕಲಿಸಿರಿ. ನಿಮ್ಮ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳಿಗೆ ಮತ್ತು ಧರ್ಮ ಕೇಂದ್ರಕ್ಕೆ ಅಗತ್ಯವಾದ ವರದಾನಗಳನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಗಳಿಸಿಕೊಡಿರೆಂದು ವಿನಂತಿಸುತ್ತೇವೆ. ನಮಗಾಗಿ ಪ್ರಾರ್ಥಿಸಿರಿ ತಾಯಿ. ನಮೋ ಮರಿಯ ಕೃಪಾಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ತಲೆಬಾಗಿ ದೇವರ ಆಶೀರ್ವಚನಕ್ಕಾಗಿ ನಾವು ಪ್ರಾರ್ಥಿಸೋಣ. ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಮಾನವ ಕುಲವನ್ನು ರಕ್ಷಿಸಿದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಕನ್ಯಾ ಮರಿಯಮ್ಮನವರ ಮುಖಾಂತರ ಜೀವದಾತರನ್ನು ಪಡೆದ ನೀವು ಆಕೆಯ ಆಶ್ರಯದಲ್ಲಿ ಸದಾ ಹರ್ಷಿಸುವಂತಾಗಲಿ. ಆಮೇನ್.
ಮರಿಯಮ್ಮನವರ ಸ್ತುತಿಯನ್ನು ಆನಂದದಿಂದ ಮಾಡುತ್ತಿರುವ ನೀವು ಆಧ್ಯಾತ್ಮಿಕ ವರಗಳನ್ನು, ಸ್ವರ್ಗೀಯ ಸಂಭಾವನೆಯನ್ನು ಹೇರಳವಾಗಿ ಪಡೆಯುವಂತಾಗಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆತ್ಮೀಯರೇ, ಈಗ ನವೇನ ಪ್ರಾರಂಭವಾಗುವುದು. ಡಿಜಿನ ಮೇರಿಯ ಸದಸ್ಯರು ಆದಷ್ಟು ಬೇಗ ಇದನ್ನು ಸ್ವಚ್ಛ ಮಾಡಬೇಕಾಗಿ ಕೇಳಿಕೊಳ್ತೀನಿ. ಹಲೋ 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 ಇದೆರಡು ಬರ್ತಾ ಇಲ್ಲ. ಹಲೋ 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 ಆರೋಗ್ಯ ಪ್ರಾರ್ಥನೆ ಆಲಿಸು ಎಮ್ಮನ್ನು ಕರೆಸು ದೈನ್ಯದಿ ಬೀಳ್ವಿ ನಮ್ಮ ದೈನ್ಯದಿ ಬೀಳ್ವಿ ನಮ್ಮ ಹರಿಹರದ ಮಾತೆ ಈ ಆರೋಗ್ಯಗಾತಿ ಪ್ರಾರ್ಥನೆ ಆಲಿಸು ಎಮ್ಮನ್ನು ಹರಸು ಧೈರ್ಯದಿ ದೇವಿ ನಮ್ಮ ಧೈರ್ಯದಿ ದೇವಿ ನಮ್ಮ ನದಿಯಲ್ಲಿ ಮುಳುಗಿದ ಹಲೋ 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 ಅದ್ಭುತ ರೀತಿಯಿಂದ ರಕ್ಷಿಸಿದ ಕಷ್ಟ ನಿವಾರಕಿ ನಮ್ಮ ಕಷ್ಟದಿ ಮುಳುಗಿನ ನಮ್ಮ ಈ ಪ್ರಾರ್ಥನೆ ಕಷ್ಟದಿ ಮುಳುಗಿ ನಮ್ಮ ಈ ಪ್ರಾರ್ಥನೆ ಧೈರ್ಯದಿ ಆಲಿಸಮ್ಮ ಧೈರ್ಯದಿ ಆಲಿಸಮ್ಮ ನಮ್ಮ ಹರಿಹರದ ಮಾತೆ ಈ ಆರೋಗ್ಯಗಾತಿ
ನಮ್ಮನ್ನು ಹರಸು ದೈನ್ಯದಿ ಬೇಡ್ವೆ ನಮ್ಮ ದೈನ್ಯದಿ ಬೇಡ್ವೆ ನಮ್ಮ ದೈನ್ಯದಿ ಬೇಡ್ವೆವಮ್ಮ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಹಾಮರ್ಕವುಳ್ಳ ತಾಯೇ, ನಿಮ್ಮನ್ನು ಆಶ್ರಯಿಸಿದವರು, ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ. ಕನ್ಯರಲ್ಲಿ ಅತಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ. ಆಮೇನ್. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದ್ದೀರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮರ ಕನ್ನಿಕೆಯೇ, ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯೇ, ಲೋಕದ ಬೆಳಕಾದ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪರಮತ್ರಿತ್ವದ ಗೌರವವು, ದೇವದೂತ ಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಮೌನದಿಂದ ಹರಿಹರ ಆರೋಗ್ಯ ಮಾತೆಯಿಂದ ಪಡೆದ ಎಲ್ಲ ವರದಾನಗಳಿಗಾಗಿ, ಅನುಗ್ರಹಕ್ಕಾಗಿ, ಕೃಪೆಗಾಗಿ ನಾವು ಮನದಾಳದಲ್ಲಿ ವಂದಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ
ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ಸೇರಿದ್ದೇವೆ. ಮಾತೃವಾತ್ಸಲ್ಯದಿಂದ ನಮ್ಮ ಭಿನ್ನಹಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ಹರಿಹರ ಮಾತೆಯೇ, ನಮ್ಮ ಜಗದ್ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಮೌನದಿಂದ ನಮ್ಮೆಲ್ಲ ಕೋರಿಕೆಗಳನ್ನು ಹರಿಹರ ಮಾತೆಗೆ ನಾವು ಸಮರ್ಪಿಸೋಣ. ವಿಶೇಷವಾಗಿ ಈ ಹಬ್ಬದಲ್ಲಿ ಯಾವುದೇ ಅಡಚಣೆಗಳು ಆಗದಂತೆ, ಯಾವುದೇ ಸೈತಾನನ ಶಕ್ತಿಗಳು ನುಸುಳದಂತೆ, ಯಾವುದೇ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಲ್ಲರೂ ಐಕ್ಯತಾ ಮನೋಭಾವನೆಯಿಂದ ಮಾತೆ ಮರಿಯಳ ಹಬ್ಬವನ್ನು ಚೆನ್ನಾಗಿ ಕೊಂಡಾಡಲು, ದೇವರನ್ನು ಚೆನ್ನಾಗಿ ಸ್ತುತಿಸಿ ಆರಾಧಿಸಲು ಆತ್ಮರು ಬೇಕಾದ ಎಲ್ಲ ಶಕ್ತಿಗಳನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂತಹ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆಯೇ, ನಮ್ಮ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಪುಣ್ಯ ಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ. ಆದ್ದರಿಂದ ನಿಮ್ಮನ್ನು ನಂಬಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಿಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು, ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು, ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ, ಅವಘಡ, ರೋಗ ರುಜಿನ, ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರಭಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ, ಸ್ತೋತ್ರ, ಘನತೆ, ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ಆಮೆನ್. ವ್ಯಾಧಿಸ್ಥರಿಗಾಗಿ ಪ್ರಾರ್ಥನೆ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ನಮ್ಮ ಎಲ್ಲ ವೈಯಕ್ತಿಕ ಕಾಯಿಲೆಗಳಿಗಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಮ್ಮ ಅಸ್ವಸ್ಥರಾಗಿದ್ದಲ್ಲಿ ಅಥವಾ ನಮ್ಮ ಕುಟುಂಬದ ಸದಸ್ಯರು ಬೇನೆ ಭಾವನೆಗಳನ್ನು ಅನುಭವಿಸುತ್ತಿದ್ದಲ್ಲಿ, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು, ನಮ್ಮ ನೆರೆಹೊರೆಯವರು ನಮ್ಮ ಪ್ರಾರ್ಥನೆಯನ್ನು ಅಪೇಕ್ಷಿಸುತ್ತಿದ್ದಲ್ಲಿ ಈ ಕ್ಷಣ ನಾವು ಈ ಎಲ್ಲ ರೋಗಿಗಳಿಗಾಗಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ದಯಾಮಯ ಮಾತೆಯ ಕೃಪೆಯಿಂದ ಪ್ರತಿಯೊಬ್ಬರೂ ಗುಣಮುಖರಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯ ಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದು ದುಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ ಮತ್ತು ಪರಿಣಾಮವಾಗಿ ರೋಗ ರುಜಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಭವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು, ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು, ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಹರಿಹರದ ಆರೋಗ್ಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ದಿವ್ಯ ಬಲಿಪೂಜೆ ಪ್ರಾರಂಭವಾಗುವುದು. ಅನೇಕ ಕೋರಿಕೆಗಳಿದೆ. ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ಈ ಬಲಿಪೂಜೆಯಲ್ಲಿ ನಾವು ವಿಶೇಷವಾಗಿ ಎಲ್ಲ ಗುರುಗಳು ಪ್ರಾರ್ಥಿಸಲಿದ್ದೇವೆ ಮತ್ತು ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಲಿದ್ದೇವೆ. ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳ ಕೋರಿಕೆಗಳಿಗಾಗಿ ಕೂಡ ವಿಶೇಷವಾಗಿ ಪ್ರಾರ್ಥಿಸಲಾಗುವುದು.
ನಿಮ್ಮ ಒಂದು ಗಮನಕ್ಕೆ ದಯವಿಟ್ಟು ಗಮನಿಸಿ, ಯಾತ್ರಿಗಳು ಈ ಒಂದು ಶಾಮಿಯಾನದ ಕೆಳಗಿರುವಂಥವರು, ಅಲ್ಲಲ್ಲಿ ಕುಳಿತುಕೊಂಡಿರುವವರು, ನಿದ್ರೆ ಮಾಡುತ್ತಿರುವವರು ದಯವಿಟ್ಟು ಗಮನಿಸಿ. ದಿವ್ಯ ಬಲಿಪೂಜೆಯ ಸಂದರ್ಭದಲ್ಲಿ ನಿಮ್ಮ ಒಂದು ಭಕ್ತಿಯುತ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಯಾವುದೇ ರೀತಿ ಮಲಗುವುದಾಗಲಿ ಅಥವಾ ಮಾತನಾಡುವುದಾಗಲಿ, ದಿವ್ಯ ಬಲಿಪೂಜೆಗೆ ಅಡಚಣೆ ಮಾಡುವುದಾಗಲಿ ಮಾಡಬಾರ್ದು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ನಿಮ್ಮ ಮೊಬೈಲ್ಸ್ಗಳನ್ನು ಆದಷ್ಟು ಸ್ವಿಚ್ ಆಫ್ ಮಾಡಿ ಭಕ್ತಿಯಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಇಂದು ನಾವು ಮರಿಯ ಜಯಂತಿ ಹಬ್ಬದ ಸಿದ್ಧತೆಯ 8ನೇ ದಿನದ ನವೇನ ಪ್ರಾರ್ಥನೆಯಲ್ಲಿದ್ದೇವೆ. ಈ ದಿನ ನಾವು ಮೇರಿ ಮಾತೆ ರೋಗಿಗಳ ಸೇವೆಗೆ ಆದರ್ಶ ಎಂಬ ಧ್ಯೇಯವನ್ನು ಧ್ಯಾನಿಸುತ್ತಿದ್ದೇವೆ. ರೋಗ ರುಜಿನಗಳು ಪ್ರತಿಯೊಬ್ಬರಿಗೂ ಬರುತ್ತದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ರೋಗ ರುಜಿನಗಳು ಬಂದಾಗ ರೋಗಿಗಳನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ಎಂಬುದು ಪ್ರಮುಖವಾಗುತ್ತದೆ. ಮೇರಿ ಮಾತೆಯನ್ನು ನಾವು ಆರೋಗ್ಯ ಮಾತೆ ಎಂದು ಕರೆಯುತ್ತೇವೆ. ಕಾರಣ ಅವರನ್ನು ಆಶ್ರಯಿಸಿ ಬರುವ ಪ್ರತಿಯೊಬ್ಬ ರೋಗಿಗೂ ಅವರು ಸೌಖ್ಯದಾತೆಯಾಗಿದ್ದಾರೆ. ಅನಾರೋಗ್ಯದಿಂದ ಅವರನ್ನು ಆಶ್ರಯಿಸಿ ಬಂದ ಅನೇಕ ಭಕ್ತರಿಗೆ ತನ್ನ ಪುತ್ರನಿಂದ ಸೌಖ್ಯವನ್ನು ನೀಡಿ ಅವರ ನೋವು, ಕಷ್ಟ, ಚಿಂತೆಗಳಿಂದ ಮುಕ್ತಿ ನೀಡಿದ್ದಾರೆ. ತನ್ನ ಪುತ್ರನ ಶಿಲುಬೆ ಹಾದಿಯ ಸಮಯದಲ್ಲಿ ಆತನೊಂದಿಗಿದ್ದು ಸೇವಾ ಹಸ್ತವನ್ನು ಚಾಚಿದರು. ಅದೇ ಮಾತೆ ಇಂದಿಗೂ ಅವರನ್ನು ಭೇಟಿ ಮಾಡುವ ರೋಗಿಗಳಿಗೂ ಯಾತ್ರಿಕರಿಗೂ ಇದೇ ಸೇವೆಯನ್ನು ಸಲ್ಲಿಸುತ್ತಾ ಸಾಂತ್ವನ, ಧೈರ್ಯವನ್ನು ದಯಪಾಲಿಸುತ್ತಿದ್ದಾರೆ. ನಿರಂತರವೂ ನಮಗೋಸ್ಕರ ತನ್ನ ಪುತ್ರನಲ್ಲಿ ಭಿನ್ನಯಿಸಿ ನಮ್ಮ ಕೋರಿಕೆಗಳನ್ನು ಈಡೇರಿಸುತ್ತಾರೆ. ಮಾತೆ ಮರಿಯಳಿಂದ ಸೌಖ್ಯವನ್ನು ಪಡೆದ ನಾವು ನಮ್ಮ ಕುಟುಂಬದಲ್ಲಿರುವ ರೋಗಿಗಳನ್ನು ಉತ್ತಮ ರೀತಿಯಲ್ಲಿ ಆರೈಕೆ ಮಾಡುತ್ತಾ ಅವರಿಗೆ ಸೇವಾ ಹಸ್ತವನ್ನು ಚಾಚಲು ಬೇಕಾದ ಕೃಪೆಯನ್ನು ಆ ಪ್ರಭು ನಮಗೆ ಮೇರಿ ಮಾತೆಯ ಮೂಲಕ ಅನುಗ್ರಹಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ.
ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಬಂಧು ಬಾಂಧವರೇ, ಮಾತೆಯ ಜಯಂತಿಯ ಹಬ್ಬಕ್ಕೆ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಅಣಿಯಾಗುತ್ತಿದ್ದೇವೆ. ನವೇನ ಪ್ರಾರ್ಥನೆಯ 8ನೇ ದಿನದಲ್ಲಿದ್ದೇವೆ. ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ವಿಷಯ ಮೇರಿ ಮಾತೆ, ರೋಗಿಗಳ ಸೇವೆಗೆ ಆದರ್ಶ. ಆತ್ಮೀಯರೇ, ನೀವಿರುವಂತಹ ಈ ಒಂದು ಭೂಮಿ ಪುಣ್ಯ ಭೂಮಿ. ಕಾರಣ ಮಾತೆ ಮರಿಯಮ್ಮನವರು ಈ ಒಂದು ಪುಣ್ಯ ಭೂಮಿಯಿಂದ ಅನೇಕ ಪವಾಡಗಳನ್ನು ನಮ್ಮ ಜೀವನದಲ್ಲಿ ಮಾಡುತ್ತಾ ಬಂದಿದ್ದಾರೆ, ಇಂದೂ ಮಾಡುತ್ತಲಿದ್ದಾರೆ, ಮುಂದೆಯೂ ಕೂಡ ಮಾಡುವವರಾಗಿದ್ದಾರೆ. ನಾವು ನಮ್ಮ ಕೋರಿಕೆ ಮತ್ತು ಪ್ರಾರ್ಥನೆಗಳೊಂದಿಗೆ ಆಕೆಯ ಬಳಿಗೆ ಬಂದಾಗ ಆಕೆ ಖಂಡಿತವಾಗಿಯೂ ನಿರಾಕರಿಸುವುದಿಲ್ಲ. ನಮ್ಮ ರೋಗ ರುಜಿನಗಳಿಗೆ, ನಮ್ಮ ಕಷ್ಟ ತೊಂದರೆಗಳಿಗೆ ಮಾತೆ ಮರಿಯಮ್ಮನವರು ಖಂಡಿತವಾಗಿಯೂ ಪರಿಹಾರ ಕೊಡುತ್ತಾರೆಂಬುದು ನಮ್ಮೆಲ್ಲರ ಆಶಯ ಮತ್ತು ನಂಬಿಕೆ. ಅದೇ ಭಕ್ತಿ ಮತ್ತು ವಿಶ್ವಾಸದಿಂದ ಆತ್ಮೀಯರೇ, ನಾವು ಈ ಒಂದು ಪವಿತ್ರ ಜಾಗದಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಇಂದು ನಾವು ರೋಗಿಗಳ ದಿನವನ್ನು ಆಗಿ ನಾವು ಆಚರಿಸುತ್ತಿದ್ದೇವೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ರೋಗಿಗಳು. ಆಧ್ಯಾತ್ಮಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಅಥವಾ ದೈಹಿಕವಾಗಿಯೂ ಆಗಿರಬಹುದು. ಇವೆಲ್ಲ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಮಾತೆ ಮರಿಯಮ್ಮನವರು ಖಂಡಿತವಾಗಿ ಉತ್ತರವನ್ನು ನೀಡುತ್ತಾರೆ. ಹೌದು, ಬನ್ನಿ, ನಮ್ಮ ಮಾತೆ, ಆರೋಗ್ಯ ಮಾತೆ ನಮ್ಮ ಮೇಲೆ ಕರುಣೆ ಇಟ್ಟು ಅವರು ನಮಗೆ ಆರೋಗ್ಯ ಭಾಗ್ಯವನ್ನು ಖಂಡಿತವಾಗಿ ಕರುಣಿಸುತ್ತಾರೆ. ನಾವೆಲ್ಲರೂ ಕಣ್ಣು ಮುಚ್ಚಿ ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು, ನಮ್ಮಲ್ಲಿರುವಂತಹ ಕಷ್ಟಗಳನ್ನು, ರೋಗ ರುಜಿನಗಳನ್ನು, ಸಮಸ್ಯೆಗಳನ್ನು ಭಯಭಕ್ತಿಯಿಂದ ಮಾತೆಗೆ ಸಮರ್ಪಿಸೋಣ. ಈ ದಿವ್ಯ ಬಲಿ ಪೂಜೆಯನ್ನು ನಾವೆಲ್ಲರೂ ಯೋಗ್ಯವಾಗಿ ಅರ್ಪಿಸಲು ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ತಂದೆ ದೇವರಿಂದ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ತಂದೆಯಾದ ದೇವರೇ, ನಮ್ಮ ಬಲಹೀನತೆಯಲ್ಲಿ ನಮಗೆ ಸಂರಕ್ಷಣೆಯನ್ನು ಅನುಗ್ರಹಿಸಿರಿ. ಪರಿಶುದ್ಧ ದೇವಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಬಿನ್ನಹಗಳ ನೆರವಿನಿಂದ ನಮ್ಮ ದುಷ್ಟತನದಿಂದ ಹೊರಬರುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿ ಧರ್ಮಸಭೆಯಲ್ಲಿ ಪ್ರೇಷಿತರು ಪ್ರಭು ಯೇಸುವಿನಲ್ಲಿ ಅಪಾರವಾದ ವಿಶ್ವಾಸವನ್ನಿಟ್ಟಿದ್ದರು. ಈ ವಿಶ್ವಾಸದಿಂದ ಅವರು ಅನೇಕ ಅದ್ಭುತಗಳನ್ನು ಪವಾಡಗಳನ್ನು ಮಾಡಲು ಶಕ್ತರಾದರು. ಪೇತ್ರನು ಹುಟ್ಟುಕುಂಟನನ್ನು ಸ್ವಸ್ಥ ಮಾಡಿದ ಘಟನೆಯನ್ನು ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಿದ ವಾಚನದೊಂದಿಗ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸಮಯ, ಅದು ಪ್ರಾರ್ಥನಾ ವೇಳೆ. ಪೇತ್ರ ಮತ್ತು ಯೋಹಾನ ಮಹಾದೇವಾಲಯಕ್ಕೆ ಹೋದರು. ಸುಂದರ ದ್ವಾರ ಎಂದು ಕರೆಯಲಾದ ಬಾಗಿಲ ಬಳಿ ಹುಟ್ಟುಕುಂಟನೊಬ್ಬ ನಿದ್ದನು. ಅವನನ್ನು ಪ್ರತಿದಿನ ಹೊತ್ತು ತಂದು ಈ ದ್ವಾರದ ಬಳಿ ಬಿಡಲಾಗುತ್ತಿತ್ತು. ಅವನು ದೇವಾಲಯಕ್ಕೆ ಬರುತ್ತಿದ್ದ ಜನರಿಂದ ಭಿಕ್ಷೆ ಬೇಡುತ್ತಿದ್ದನು. ಪೇತ್ರ ಮತ್ತು ಯೋಹಾನ ದೇವಾಲಯದೊಳಗೆ ಹೋಗುತ್ತಿರುವುದನ್ನು ಅವನು ಕಂಡನು. ತನಗೆ ಏನಾದರೂ ಭಿಕ್ಷೆ ಕೊಡಬೇಕೆಂದು ಬೇಡಿದನು. ಅವರು ಕುಂಟನನ್ನು ತದೇಕ ದೃಷ್ಟಿಯಿಂದ ಈಕ್ಷಿಸಿದರು. ಪೇತ್ರನು, ಎಲ್ಲಿ, ನಮ್ಮನ್ನು ನೋಡು ಎಂದನು. ಕುಂಟನು ಅವರಿಂದ ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡಿದನು. ಆದರೆ ಪೇತ್ರನು, ಹಣಕಾಸೇನೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುಕ್ರಿಸ್ತರ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಎದ್ದು ನಡೆ ಎನ್ನುತ್ತಾ ಅವನ ಬಲಗೈಯನ್ನು ಹಿಡಿದು ನಿಲ್ಲಲು ಸಹಾಯ ಮಾಡಿದನು. ಆ ಕ್ಷಣವೇ ಕುಂಟನ ಅಂಗಾಲು ಮುಂಗಾಲುಗಳು ಬಲಗೊಂಡವು. ಅವನು ಜಿಗಿದು ನಿಂತು ಅತ್ತಿತ್ತ ನಡೆದಾಡಲು ಪ್ರಾರಂಭಿಸಿದನು. ಅನಂತರ ಅವನು ಕುಣಿಯುತ್ತಾ ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಅವರೊಡನೆಯೇ ದೇವಾಲಯದೊಳಗೆ ಹೋದನು. ಅವನು ಹೀಗೆ ನಡೆಯುವುದನ್ನು, ದೇವರನ್ನು ಕೊಂಡಾಡುವುದನ್ನು ಜನಸಮೂಹ ನೋಡಿತು. ದೇವಾಲಯದ ಸುಂದರ ದ್ವಾರದ ಬಳಿ ಕುಳಿತು ಭಿಕ್ಷೆ ಬೇಡುತ್ತಿದ್ದವನು ಇವನೇ ಎಂದು ಜನರು ಗುರುತು ಹಚ್ಚಿದರು. ಅವನಿಗೆ ಸಂಭವಿಸಿದ್ದನ್ನು ಕಂಡು ಬೆಕ್ಕಸ ಬೆರಗಾದರು. ದೇವರ ವಾಕ್ಯ. ಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು.
ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾಥ ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ಏಕೆನೆ ಮಾಡಿಹ ನೆನಗೆ ಸರ್ವಶಕ್ತನು ಮಹತ್ಕಾರ್ಯ. ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಗರ್ವ ಹೃದಯಗಳನ್ನಾತ ಚದುರಿಸಿರುವನು ಪ್ರದರ್ಶಿಸಿರುವನು ತನ್ನ ಬಾಹು ಬಲವನು. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ಇಳಿಸಿಹನು ಗದ್ದುಗೆಯಿಂದ ಗಣಾಧಿಪತಿಗಳನ್ನು ಏರಿಸಿರುವನು ಉನ್ನತಿಗೆ ದೀನರನು. ತೃಪ್ತಿಪಡಿಸಿರುವ ನಾಥ ಹಸಿದವರನು ಮೃಷ್ಟಾನ್ನದಿ ಹೊರದೂಡಿರುವನು ಸಿರಿವಂತರನು ಬರಿಗೈಯಲಿ. ದೇವಪುತ್ರನನು ಉದರದ ಕನ್ಯಾ ಮರಿಯಳೆ ನೀನು ಧನ್ಯಳು. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಅನಂತರ ಯೇಸು ಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು.
ಜುದೇಯ ಪ್ರಾಂತ್ಯದಿಂದಲೂ ಜೆರೂಸಲೇಮ್ ಪಟ್ಟಣದಿಂದಲೂ ಸಮುದ್ರ ತೀರದ ತೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು. ಯೇಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು. ದೆವ್ವಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನೂ ಗುಣಪಡಿಸುತ್ತಿತ್ತು. ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಬಂಧು ಬಾಂಧವರೇ, ಸಂತ ದ್ವಿತೀಯ ಜಾನ್ ಪೌಲರು ಜಗದ್ಗುರುಗಳಾಗಿ ಆಯ್ಕೆಗೊಂಡಾಗ ತಮ್ಮ ಸೇವಾಧಿಕಾರ್ಯವನ್ನು ಸ್ವೀಕರಿಸುವಾಗ ಅವರು ಆಯ್ಕೆ ಮಾಡಿದಂತಹ ಧ್ಯೇಯ ವಾಕ್ಯ ಟೋಟುಸ್ ಟೂವೋಸ್, ಐ ಆಮ್ ಟೋಟಲಿ ಯುವರ್ಸ್, ನಾನು ಸಂಪೂರ್ಣವಾಗಿ ನಿಮ್ಮವನು. ಈ ಪದಗಳು ಸಂತ ಮೊಂಟ್ಫೋರ್ಟರ ಮಾತೆಯ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಕಾಣಬರುವಂತಹ ಪದಗಳು. ಅಂದರೆ ತಾವು ಜಗದ್ಗುರುವಾಗಿ ಸೇವೆಯನ್ನು ಮಾಡುವಾಗ ಎಲ್ಲವನ್ನ ಮಾತೆಗೆ ಅವರು ಸಮರ್ಪಿಸಿದರು. ಮೇ 13ನೇ ತಾರೀಕು 1981 ಸೇಂಟ್ ಪೀಟರ್ಸ್ ಸ್ಕ್ವೇರ್ನಲ್ಲಿ ಇರುವಾಗ ಓರ್ವ ಯುವಕ ಆಲಿ ಅಕ್ಕ 4 ಬಾರಿ ಗುಂಡಿನ ಸುರಿಮಳೆಯನ್ನು ಸುರಿಸುತ್ತಾನೆ. ಅವರು ಗಾಯಗೊಳ್ಳುತ್ತಾರೆ. ಆಸ್ಪತ್ರೆಗೆ ದಾಖಲಾಗಿ ಕೆಲವು ದಿನಗಳ ನಂತರ ಅವರು ಗುಣಮುಖರಾಗುತ್ತಾರೆ. ಆಗ ಅವರು ತಾವು ಮಾಡಿದಂತಹ ಧ್ಯೇಯ ವಾಕ್ಯವನ್ನು ಅವರು ಪುನರುಚ್ಚರಿಸುತ್ತಾ ಹೀಗೆ ಹೇಳುತ್ತಾರೆ: ನಾನು ಸಂಪೂರ್ಣವಾಗಿ ನಿನ್ನವನು, ನನ್ನ ನೋವು ನಲಿವು ನಿಮ್ಮದೇ ತಾಯಿ, ನನ್ನನ್ನು ನಿನಗಾಗಿ ಅರ್ಪಿಸುತ್ತೇನೆ. ಪ್ರಾಯಶಃ ಸಂತ ದ್ವಿತೀಯ ಜಾನ್ ಪೌಲರು ಮಾತೆಯ ಬಿನ್ನಹದಿಂದ, ಮಾತೆಯ ಪ್ರಾರ್ಥನೆಯಿಂದ ರಕ್ಷಿಸಲ್ಪಟ್ಟರು, ಬದುಕುಳಿದರು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮಾತೆಯ ಜಯಂತಿಯ ಹಬ್ಬಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡುತ್ತಾ ಇದ್ದೇವೆ. ವಿಶ್ವದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ. ಹೆಚ್ಚು ಪುಣ್ಯಕ್ಷೇತ್ರಗಳು ಮೀಸಲಾಗಿಟ್ಟಿದ್ದು ಮಾತೆ ಮರಿಯಮ್ಮನವರಿಗೆ. ಕಾರಣ, ಮಾತೆ ಮರಿಯಮ್ಮನವರಲ್ಲಿ ಅದೇನೋ ವಿಚಿತ್ರವಾದಂತಹ ಒಂದು ಗುಣವಿದೆ. ಮಾತೆಯಲ್ಲಿ ಒಂದು ಶ್ರೇಷ್ಠವಾದಂಥ ಒಂದು ಆದರ್ಶವಿದೆ. ಕಾರಣ, ಆಕೆಯ ಬಳಿಗೆ ನಾನು ಹೋದಾಗ ನನಗೆ ಕೇಳಿದ್ದೆಲ್ಲವೂ ಸಿಗುತ್ತಾ ಇದೆ ಎಂಬ ಒಂದು ನಂಬಿಕೆಯಿಂದ. ಅಷ್ಟು ಮಾತ್ರವಲ್ಲ ಆತ್ಮೀಯರೇ, ಅನಾರೋಗ್ಯದಿಂದ ಅಥವಾ ಬೇರೆ ಯಾರಾದರೂ ಅನಾರೋಗ್ಯದಲ್ಲಿರುವಾಗ ಅವರ ಪ್ರಾರ್ಥನೆಗಳನ್ನು ನಾವು ಸ್ವೀಕರಿಸಿ ಮಾತೆಯ ಬಳಿಗೆ ಹೋದಾಗ ಅವರು ಆರೋಗ್ಯ ಮಾತೆಯಾಗಿ, ಆಶ್ರಯದಾತೆಯಾಗಿ ನಮಗೆ ಬೇಕಾದಂತಹ ಸೌಖ್ಯವನ್ನು, ಆರೋಗ್ಯ ಭಾಗ್ಯವನ್ನು ತಮ್ಮ ಪುತ್ರನ ಮುಖೇನ ನಮಗೆ ನಮಗೆ ಕಲ್ಪಿಸಿಕೊಡುತ್ತಾ ಇದ್ದಾರೆ. ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ಒಂದು ವಿಷಯ ಮೇರಿ ಮಾತೆ, ರೋಗಿಗಳ ಸೇವೆಗೆ ಆದರ್ಶ. ಈ ಒಂದು ಧ್ಯೇಯ ವಾಕ್ಯವನ್ನು ನಾವು ಧ್ಯಾನಿಸುವಾಗ
ಆತ್ಮೀಯರೇ, ಪ್ರಭು ಯೇಸು ಕ್ರಿಸ್ತರು ಯಾರು, ಅವರು ಯಾತಕ್ಕಾಗಿ ಲೋಕಕ್ಕೆ ಬಂದರು ಎಂಬುದನ್ನು ನಾವು ಧ್ಯಾನಿಸಲೇಬೇಕಾಗಿದೆ. 3 ವಿಷಯಗಳನ್ನು ನಾವು ಸ್ವಲ್ಪವಾಗಿ ನಾವು ಧ್ಯಾನಿಸುವರಾಗೋಣ. ಮೊದಲನೇದಾಗಿ, ಪ್ರಭು ಯೇಸು ಕ್ರಿಸ್ತರು ವೈದ್ಯರಲ್ಲಿ ಶ್ರೇಷ್ಠ ವೈದ್ಯರು, ಅನುಪಮ ವೈದ್ಯರು. ಪ್ರಭು ಯೇಸು ಕ್ರಿಸ್ತರು ನಾವು ಬೈಬಲ್ ಶ್ರೀಗ್ರಂಥದಲ್ಲಿ ನೋಡುತ್ತೇವೆ, ಅವರು ಯಾಕಾಗಿ ಈ ಲೋಕಕ್ಕೆ ಬಂದರು, ಏನನ್ನು ಸಾಧಿಸಲು ಈ ಲೋಕಕ್ಕೆ ಬಂದರು ಎಂದು ನಾವು ತಿಳಿದುಕೊಳ್ಳುವಾಗ ಯೋಹಾನನು ಬರೆದಂತಹ ಶುಭ ಸಂದೇಶ ಅಧ್ಯಾಯ 3:16 ನಮಗೆ ಹೀಗೆ ತಿಳಿದು ಬರುತ್ತದೆ. ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆಂದರೆ ತಮ್ಮ ಏಕಮಾತ್ರ ಪುತ್ರರನ್ನು ಅವರು ಧರೆಗೆ ಕೊಟ್ಟರು. ಆತನಲ್ಲಿ ವಿಶ್ವಾಸವಿಟ್ಟು ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ನಾಶವನ್ನು ಬಯಸುವುದಿಲ್ಲ, ಬದಲಾಗಿ ಅವರು ನಿತ್ಯ ಜೀವವನ್ನು ಕೊಡಲು ಯಥೇಚ್ಛವಾಗಿ ಕೊಡಲು ಅವರು ಈ ಧರೆಗೆ ಬಂದರು. ಅಷ್ಟು ಮಾತ್ರವಲ್ಲ ಆತ್ಮೀಯರೇ, ಲೂಕನು ಬರೆದಂತಹ ಶುಭ ಸಂದೇಶ ಅಧ್ಯಾಯ 4:18-19 ನಾವು ನೋಡುತ್ತೇವೆ. ಅಲ್ಲಿ ಪ್ರಭು ಯೇಸು ಕ್ರಿಸ್ತ ಇನ್ನೂ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ನಾನು ಯಾಕೆ ಲೋಕಕ್ಕೆ ಬಂದಿದ್ದೇನೆ, ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯವನ್ನು ನೀಡಲು ದೇವರು ತನ್ನ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಆದ್ದರಿಂದಲೇ ನೋಡುತ್ತೇವೆ ಆತ್ಮೀಯರೇ, ಪ್ರಭು ಯೇಸು ಈ ಧರೆಯಲ್ಲಿದ್ದಾಗ ಬೋಧಿಸುವುದರಲ್ಲಿ, ರೋಗಿಗಳನ್ನು ಗುಣಪಡಿಸುವುದರಲ್ಲಿ ಅವರು ತಮ್ಮ ಸಮಯವನ್ನು ಕಳೆಯುತ್ತಾರೆ. ಕುಷ್ಠರೋಗಿಗಳನ್ನು ಗುಣಪಡಿಸುತ್ತಾರೆ. ಪೇತ್ರನ ಅತ್ತೆ ಜ್ವರದಿಂದ ಬಳಲುತ್ತಾ ಇರುವಾಗ ಆಕೆಯನ್ನು ಕೂಡ ಪ್ರಭು ಯೇಸು ಕ್ರಿಸ್ತರು ಗುಣಪಡಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ದೆವ್ವಗಳ ಉಚ್ಚಾಟನೆಯನ್ನು ಕೂಡ ಅವರು ಮಾಡುತ್ತಾರೆ. ಸತ್ತು ಹೋದವರಿಗೆ ಅವರು ಜೀವದಾನ ಕೊಡುವುದನ್ನು ನಾವು ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡುತ್ತೇವೆ. ಇಂದಿನ ಶುಭ ಸಂದೇಶವನ್ನು ನಾವು ಈಗ ತಾನೇ ಆಲಿಸಿದೆವು. ಯೇಸುವಿನಲ್ಲಿ ಗುಣಪಡಿಸುವ ಶಕ್ತಿ ಇತ್ತು. ಆದ್ದರಿಂದಲೇ ಜನರು ಅವರ ಬೋಧನೆಯನ್ನು ಆಲಿಸಲು, ರೋಗ ರುಜಿನಗಳಿಂದ ವಿಮುಕ್ತಗೊಳ್ಳಲು ಮತ್ತು ದೆವ್ವಗಳ ಬಿಡುಗಡೆ ಪಡೆಯಲು ಯೇಸುವಿನ ಬಳಿಗೆ ಬರುತ್ತಾ ಇದ್ದರು. ಕಾರಣ, ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನ ಗುಣಪಡಿಸುತ್ತಿತ್ತು. ಯೇಸುವನ್ನು ಮುಟ್ಟಲು ಅವರು ತವಕ ಪಡುತ್ತಿದ್ದರು. ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡಿದ್ದೆವು, ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 3:1-10. ಅಲ್ಲೊಬ್ಬ ಕುಂಟನೊಬ್ಬನಿದ್ದ. ಆ ಒಂದು ಸುಂದರ ದ್ವಾರದ ಬಳಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಇದ್ದ. ನನಗೇನಾದರೂ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನು ನಾನು ಬಳಸಿಕೊಳ್ಳಬಹುದು, ಅದರಿಂದಲೇ ಭಿಕ್ಷೆಯನ್ನು ಬೇಡುತ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಪೇತ್ರ ಹಾದು ಹೋಗುತ್ತಾನೆ, ನನಗೇನಾದರೂ ಕೊಡಿ. ಆಗ ಪೇತ್ರ ಹೇಳಿದಂತಹ ಮಾತು, ಹಣಕಾಸೇನು ನನ್ನಲ್ಲಿ ಇಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಎದ್ದು ನಡೆ. ಆತ ಗುಣಮುಖನಾಗುತ್ತಾನೆ. ಅಂದರೆ ಆತ್ಮೀಯರೇ, ಆದಿ ಧರ್ಮಸಭೆಯಲ್ಲಿ ಪ್ರೇಷಿತರು ಯೇಸುವಿನ ನಾಮದಿಂದ ಗುಣಪಡಿಸಲು ಶಕ್ತರಾದರು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ವೈದ್ಯರಲ್ಲಿ ಶ್ರೇಷ್ಠ ವೈದ್ಯರು. ಎರಡನೇದಾಗಿ ಆತ್ಮೀಯ ಬಂಧು ಬಾಂಧವರೇ, ಯೇಸು ಕ್ರಿಸ್ತರ ಸೇವಾ ಹೆಜ್ಜೆಗಳಲ್ಲಿ ಮಾತೆಯ ಸೇವಾ ಸಿಂಚನ. ಪ್ರಭು ಯೇಸು ಕ್ರಿಸ್ತರು ವೈದ್ಯರಾಗಿದ್ದರು.
ಗುಣಪಡಿಸುವಂತಹ ಶಕ್ತಿ ಅವರಲ್ಲಿತ್ತು. ಮಾತೆ ಮರಿಯಮ್ಮನವರ ಪುತ್ರ ಮಾತೆ ಮರಿಯಮ್ಮನವರು ಕೂಡ ಆ ಒಂದು ಪ್ರಭು ಮಾಡಿದಂತಹ ಒಂದು ಸೇವಾ ಕಾರ್ಯವನ್ನು ತಮ್ಮ ಜೀವನದಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ಮುಖ್ಯವಾಗಿ ನಾವು ನೋಡುತ್ತೇವೆ ಮಾತೆ ಮರಿಯಮ್ಮನವರು ತಮ್ಮ ಸಿದ್ಧಾಂತದ ಬಗ್ಗೆ ಮರಿಯಳ ಸ್ತುತಿಗೀತೆಯಲ್ಲಿ ಹೀಗೆಂದು ಹೇಳುತ್ತಾರೆ: ಏರಿಸಿರುವನು ಉನ್ನತಿಗೆ ದೀನ ದಲಿತರನ್ನು, ಹಸಿದವರನ್ನು ಮನಸ್ನಾನದಿ ತೃಪ್ತಿಪಡಿಸಿರುವೆನು. ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ. ಪುತ್ರನ ಒಂದು ಕೈಂಕರ್ಯದಲ್ಲಿ ಮಾತೆ ಮರಿಯಮ್ಮನವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸುವುದನ್ನು ನಾವು ನೋಡುತ್ತೇವೆ. ಎರಡು ಘಟನೆಗಳು ಮಾತೆಯ ಜೀವನದಲ್ಲಿ. ಸೇವೆ ಬಯಸುವವರಿಗೆ ಅವರು ಸಹಾಯಕಿ. ಮರಿಯಮ್ಮ ಮತ್ತು ಎಲಿಜಬೆತಳ ಭೇಟಿ. ಎಲಿಜಬೆತಳು ಗರ್ಭವತಿಯಾಗಿದ್ದಾಳೆಂದು ತಿಳಿದು ಮಾತೆ ಮರಿಯಮ್ಮನವರು ತ್ವರೆಯಾಗಿ ಗುಡ್ಡಗಾಡನ್ನು ದಾಟಿ ತನ್ನ ಸಹೋದರಿಯ ನೆರೆಗೆ ಹೋಗುತ್ತಾಳೆ. ಪ್ರಾಯಶಃ ಆಕೆಯ ಸಹಾಯ ಎಲಿಜಬೆತಳಿಗೆ ಬೇಕಿತ್ತು. ಆದ್ದರಿಂದಲೇ ಮಾತೆ ಮರಿಯಮ್ಮನವರು ಆ ಒಂದು ಪ್ರಯಾಣವನ್ನು ಮಾಡಿ ತನ್ನ ಸಹೋದರಿ ಎಲಿಜಬೆತಳಿಗೆ ತನ್ನ ಸಹಾಯ ಹಸ್ತವನ್ನು ನೀಡುತ್ತಾಳೆ. ಎರಡನೇದಾಗಿ ಆತ್ಮೀಯರೇ, ಕಷ್ಟ ಪಡುವವರಿಗೆ ಮಾತೆ ಮರಿಯಮ್ಮನವರು ಕಷ್ಟ ನಿವಾರಕಿ. ಆ ಕಾನಾ ಊರಿನ ಮದುವೆಯ ಸಂದರ್ಭವನ್ನು ನೆನಪಿಸಿಕೊಳ್ಳಿ. ಮಾತೆಗೂ ಪ್ರಭು ಯೇಸು ಕ್ರಿಸ್ತರಿಗೂ ಆಹ್ವಾನವಿತ್ತು. ಈತನ್ಮಧ್ಯೆ ಅವರಲ್ಲಿದ್ದಂತಹ ಉತ್ತಮವಾದಂತಹ ಒಂದು ದ್ರಾಕ್ಷಾರಸ ಕಡಿಮೆಯಾಯಿತು. ಹೇಗೂ ಮರಿಯಮ್ಮನವರಿಗೆ ಇದು ತಿಳಿದು ಬರುತ್ತದೆ, ಈ ಒಂದು ಕುಟುಂಬ ಕಷ್ಟದಲ್ಲಿದೆ. ಆಗ ಪುತ್ರನ ಬಳಿಗೆ ಅವರು ಹೇಳುವ ಮಾತು, ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ. ಆಗ ಯೇಸು ಹೇಳ್ತಾರೆ, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ. ತದನಂತರ ಮಾತೆ ಮರಿಯಮ್ಮನವರು ಹೇಳಿದಂಥ ಮಾತು, ಆತ್ಮೀಯರೇ, ಆತ ಹೇಳಿದಂತೆ ಮಾಡಿ ಸೇವಕರಿಗೆ ಹೇಳಿದಂತಹ ಮಾತು, ಅವರು ಬಾಣೆಗಳನ್ನು ತುಂಬುತ್ತಾರೆ. ತದನಂತರ ಪ್ರಭು ಯೇಸು ಕ್ರಿಸ್ತರು ಆ ನೀರನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸುವುದನ್ನು ನಾವು ನೋಡುತ್ತೇವೆ. ಅಂದರೆ ಮಾತೆಯ ಮಧ್ಯಸ್ಥಿಕೆ. ಅವರು ಕಷ್ಟದಲ್ಲಿದ್ದಾರೆ, ಕಷ್ಟ ನಿವಾರಕಿಯಾಗಿ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದನ್ನು ನಾವು ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ನೋಡುತ್ತೇವೆ. ಮೂರನೇದಾಗಿ ಆತ್ಮೀಯ ಬಂಧು ಬಾಂಧವರೇ, ಮೇರಿ ಮಾತೆ ಸೌಖ್ಯ ಕರುಣಿಸುವ ಮಧ್ಯಸ್ಥಳು. ನಮ್ಮಲ್ಲಿ ಅಸಂಖ್ಯಾತ ಸಂತರಿದ್ದಾರೆ, ಅನೇಕ ಪುಣ್ಯಕ್ಷೇತ್ರಗಳು ಇವೆ. ಆದರೆ ಹೆಚ್ಚು ಜನರು ಧಾವಿಸುವುದು ಮಾತೆ ಮರಿಯಮ್ಮನವರ ಪುಣ್ಯಕ್ಷೇತ್ರಗಳಿಗೆ. ಕಾರಣ, ಒಂದು ವೇಳೆ ತಮ್ಮ ಪ್ರಾರ್ಥನೆ, ನೋವು, ಬೇನೆ, ಭವನಗಳೊಂದಿಗೆ ಹೋದರೆ ಅವರು ಬರಿಗೈಯಲ್ಲಿ ಹಿಂದಿರುವುದಿಲ್ಲ ಎಂಬ ಒಂದು ನಂಬಿಕೆ ಅವರದು. ನಾವು ನಮ್ಮ ಪ್ರಾರ್ಥನೆಗಳನ್ನು ಆಕೆಗೆ ಸಮರ್ಪಿಸಿದಲ್ಲಿ ಆಕೆ ತನ್ನ ಪುತ್ರನ ಮುಖೇನ ಆಕೆ ಅದನ್ನು ಕರುಣಿಸುತ್ತಾಳೆ ಎಂಬ ಒಂದು ನಂಬಿಕೆಯಿಂದ ಅನೇಕ ಜನರು, ಸಾವಿರಾರು ಜನರು ಮಾತೆಯ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕಳೆದುಕೊಂಡಂತಹ ಆರೋಗ್ಯವನ್ನು ಪುನಃ ಪಡೆಯುವುದನ್ನು ನಾವು ನೋಡುತ್ತೇವೆ. ಯಾರಿಗೆ ಮಕ್ಕಳ ಭಾಗ್ಯ ಇಲ್ಲವೋ ಅದನ್ನು ಮಾತೆ ಮರಿಯಮ್ಮನವರು ದಯಪಾಲಿಸುವುದನ್ನು, ತನ್ನ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮುಖಾಂತರ ನೆರವೇರಿಸುವುದನ್ನು ನಾವು ನೋಡುತ್ತೇವೆ. ಸಂತ ಬರ್ನಾರ್ಡರು ಒಂದು ಮಾತನ್ನು ಹೇಳುತ್ತಾರೆ, ಯಾರು ಮಾತೆ ಮರಿಯಮ್ಮನವರಲ್ಲಿ ಅಂಗಲಾಚಿ ಬೇಡುತ್ತಾರೋ ಅವರು ಖಂಡಿತವಾಗಿಯೂ ಬರಿಗೈಯಲ್ಲಿ ಬರುವುದಿಲ್ಲ. ಅಂದರೆ ಮಾತೆ ಮರಿಯಮ್ಮನವರ ಆ ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆ ಅದು ಬಹಳ ಬಲಿಷ್ಠವಾದಂತಹದ್ದು, ಫಲಪ್ರದವಾದಂತಹದ್ದು. ಆದ್ದರಿಂದಲೇ ನಾವು ನಮ್ಮ ಪ್ರಾರ್ಥನೆಗಳನ್ನು ನಾವು ಮಾತೆಯ ಮಧ್ಯಸ್ಥಿಕೆಯ ಮೂಲಕ, ಭಿನ್ನಗಳ ಮೂಲಕ ಪುತ್ರನಿಗೆ ನಾವು ಸಮರ್ಪಿಸುತ್ತೇವೆ. ಮಾತೆ ಹೇಳಿದಂತಹ ಒಂದು ಮಾತು, ಅದನ್ನು ನಾವು ನೆನಪಿನಲ್ಲಿಡೋಣ. ಈ ಒಂದು ಪುಣ್ಯ ಭೂಮಿಯಿಂದ ನಾವು ನಮ್ಮ ಮನೆಗಳಿಗೆ, ನಮ್ಮ ಊರುಗಳಿಗೆ ನಾವು ತೆರಳುವಾಗ ನಾವು ಇದನ್ನು ನೆನಪಿನಲ್ಲಿಡಬೇಕು.
ಮಾತೆ ಹೇಳುತ್ತಾರೆ, ಆತ ಹೇಳಿದಂತೆ ಮಾಡಿ. ಪ್ರಭು ಯೇಸು ಕ್ರಿಸ್ತರು ಅನೇಕ ವಿಚಾರಗಳನ್ನು ಬೈಬಲ್ ಶ್ರೀಗ್ರಂಥದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು, ಆತ್ಮೀಯರೇ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಕೂಡ ಪರಸ್ಪರ ಪ್ರೀತಿಸಿರಿ. ಯಾವುದೇ ದ್ವೇಷ ಬೇಡ, ಯಾವುದೇ ಹಗೆತನ ಬೇಡ. ಬದಲಾಗಿ ಎಲ್ಲರೊಂದಿಗೂ, ಎಲ್ಲ ಸಮುದಾಯಗಳೊಂದಿಗೂ, ನಮ್ಮ ಒಟ್ಟಾರದಲ್ಲಿರುವ ಬೇರೆ ಧರ್ಮಗಳಿಗೆ ಸೇರಿದಂತಹ ಜನರೊಂದಿಗೂ ನಾವು ಪ್ರೀತಿಯಿಂದ ಜೀವಿಸಲು ಪ್ರಭು ಯೇಸು ಕರೆ ಕೊಡುತ್ತಾ ಇದ್ದಾರೆ. ಅದರ ಜೊತೆಗೆ ಆತ್ಮೀಯರೇ, ನಾನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸಿರಿ. ಪ್ರಭು ಯೇಸು ಕ್ರಿಸ್ತರು ಹಲವು ಸಂದರ್ಭಗಳಲ್ಲಿ, ವಿಶೇಷವಾಗಿ ಗುಣಪಡಿಸುವಂತಹ ಸಂದರ್ಭದಲ್ಲಿ ಮತ್ತು ಆ ಒಂದು ಶಿಲುಬೆಯಲ್ಲಿ ನೇತಾಡುತ್ತಿದ್ದಾಗ ಆ ಒಬ್ಬ ತಮ್ಮ ಬಳಿಯಲ್ಲಿರುವಂತಹ ಒಂದು ಅಪರಾಧಿಯ ಪಾಪಗಳನ್ನು ಅವರು ಕ್ಷಮಿಸಿದರು. ನಾವು ಕೂಡ ಪ್ರಭು ಯೇಸು ಹೇಳಿದಂತೆ ನಾವು ಮಾಡಬೇಕಾಗಿದೆ. ಆಗ ಮಾತ್ರ ಮಾತೆ ಮರಿಯಮ್ಮನವರ ಉತ್ತಮ ಭಕ್ತಾದಿಗಳಾಗಿ ಮತ್ತು ಪ್ರಭು ಯೇಸು ಕ್ರಿಸ್ತರ ಹಿಂಬಾಲಕರಾಗಿ ನಾವು ಹೋಗಬೇಕಾಗಿದೆ. ಈ ಒಂದು ದಿಶೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು, ಮಾತೆ ಮರಿಯಮ್ಮನವರು ನಮಗೆ ನೆರವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಮುಂದುವರಿಸೋಣ. ಆಮೆನ್. ನಾವೆಲ್ಲರೂ ಎದ್ದು ನಿಲ್ಲೋಣ. ಆತ್ಮೀಯರೇ, ಬಲಿಪೀಠದ ಸುತ್ತಲೂ ನಾವು ನೆರೆದಿದ್ದೇವೆ. ನಮ್ಮಲ್ಲಿ ಎಷ್ಟೋ ಕೋರಿಕೆಗಳಿವೆ, ಭಿನ್ನಹಗಳಿವೆ. ಅವೆಲ್ಲವನ್ನು ನಾವು ತಂದೆಯಾದ ದೇವರಿಗೆ ಭಯ, ಭಕ್ತಿ ಮತ್ತು ವಿಶ್ವಾಸದಿಂದ ಸಮರ್ಪಿಸೋಣ. ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಸಭೆಯನ್ನು ನಡೆಸುವ ಪಾಲಕರಾಗಿರುವ ವಿಶ್ವಗುರು ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಕನ್ಯಸ್ತಿರುಗಳು ಆಶೀರ್ವದಿಸಿ ಹರಸುವಂತೆ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸದ ಕೊಡುಗೆಯಾಗಿ ದೇವರು ನಮಗೆ ಕುಟುಂಬ ಜೀವನವನ್ನು ದಯಪಾಲಿಸಿದ್ದಾರೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯವನ್ನು ಪಡೆಯಲಿ. ಪರಿಶುದ್ಧ ಜೀವನವು ಬೆಳಕಿನ ಜೀವನವೆಂದರಿತು ಪವಿತ್ರ ಸಂಸ್ಕಾರಗಳ ಕೊಡುಗೆಯನ್ನು ನಾವು ಪಡೆದು ಸಂಪೂರ್ಣ ಆರೋಗ್ಯಭರಿತ ಜೀವನ ನಮ್ಮದಾಗಲೆಂದು ಪ್ರಭು, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಯೇಸು ತಮ್ಮ ಸೇವಾ ಕಾರ್ಯದಲ್ಲಿ ಹಲವಾರು ರೋಗಿಗಳನ್ನು ಗುಣಪಡಿಸಿದರು. ಅದೇ ಪ್ರಕಾರ ಕಾಯಿಲೆಯಿಂದ ನರಳುತ್ತಿರುವವರೆಲ್ಲರೂ ಕ್ರಿಸ್ತರ ಕರುಣೆಯಿಂದ ಗುಣಮುಖರಾಗಲಿ ಮತ್ತು ಅವರು ತಮ್ಮ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಪಡೆಯಲೆಂದು ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಆರೋಗ್ಯ ಮಾತೆಯಲ್ಲಿನ ಪ್ರೀತಿಯಿಂದ ಪುಣ್ಯಕ್ಷೇತ್ರಕ್ಕೆ ಬರುವ ಕುಟುಂಬಗಳಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವವರನ್ನು ತಾಯಿಯು ಹರಸಿ ಕುಟುಂಬದ ಸದಸ್ಯರು ಆರೋಗ್ಯ ಭಾಗ್ಯವನ್ನು ಕಂಡುಕೊಂಡು ಮಾತೆಯ ಭಕ್ತಿಯಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸವನ್ನು ಹೊಂದುವಂತೆ ಪ್ರಭು, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.
ನಮ್ಮ ವೈಯಕ್ತಿಕ ಉದ್ದೇಶಗಳಿಗೋಸ್ಕರ ಈಗ ಮೌನವಾಗಿ ಪ್ರಾರ್ಥಿಸೋಣ. ಪರಮ ಪ್ರಭುವೇ, ನಮ್ಮೆಲ್ಲ ಕೋರಿಕೆಗಳನ್ನು ನಾವು ನಿಮ್ಮಲ್ಲಿ ನಿವೇದಿಸಿದ್ದೇವೆ. ನಮ್ಮೆಲ್ಲರನ್ನೂ ಆಶೀರ್ವದಿಸಿರಿ. ಇಂದು ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ರೋಗಿಗಳಿಗೋಸ್ಕರ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ತೊಂದರೆ, ಸಮಸ್ಯೆ, ರೋಗ ರುಜಿನಗಳಿಂದ ನಮ್ಮ ಜೀವನವನ್ನು ನಾವು ನಡೆಸುತ್ತಿರುವಾಗ ನಿಮ್ಮ ಸಹಾಯ ಹಸ್ತ ಅತಿ ಅಮೂಲ್ಯವಾದಂತಹದ್ದು. ನಿಮ್ಮ ಕೃಪಾ ಹಸ್ತದಿಂದ ನಮ್ಮೆಲ್ಲರನ್ನು ಸ್ಪರ್ಶಿಸಿ ನಮಗೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ಕರುಣಿಸಿರಿ. ಎಲ್ಲರೊಂದಿಗೂ ಪ್ರೀತಿಯಿಂದ ಜೀವಿಸಲು ನಮಗೆ ಅನುವು ಮಾಡಿಕೊಡಿರಿ. ನಮ್ಮಲ್ಲಿರುವ ದ್ವೇಷ, ಹಗೆತನ ಇವೆಲ್ಲವನ್ನು ನಿವಾರಿಸಿರಿ. ನಾವೆಲ್ಲರೂ ನಿಮ್ಮ ಪ್ರಿಯ ಪುತ್ರರಾಗಿ ಜೀವಿಸಲು ನಮಗೆ ನಿಮ್ಮ ಸಹಾಯವನ್ನು ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತೆರೆಯುವಾಗ ನನ್ನ ಮೊದಲ ನೋಟ ನೀನು, ನಾ ಕಣ್ಣು ಮುಚ್ಚುವಾಗ ನನ್ನ ಕೊನೆಯ ನೆನಪು ನೀನು. ನೆರಳಾಗಿ ಹಿಂದೆ ಇರುವೆ, ಬೆಳಕಾಗಿ ಮುಂದೆ ನಡೆವೆ. ನನ್ನ ಬಾಳಿಗೆ ನೀಡುವೆ ಹೊಸ ಅರ್ಥವ. ದೇವ ನೀಡುವೆ ನನ್ನ ಪ್ರೇಮ ಕಾಣಿಕೆ, ನಿನ್ನ ಪ್ರೀತಿ ತುಂಬಿದ ನನ್ನ ದೀನ ಹೃದಯವ. ನನಗೇನು ಉಳಿಸೆನು, ನಿನ್ನಲ್ಲೇ ಉಳಿದೆನು. ನೀ ತಂದ ವರಗಳ ನಿನಗೆಂದು ಆಗಿದೆ. ಓ ದೇವ ನೀಡುವೆ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಯಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಗೌರವಿಸುತ್ತಿದ್ದೇವೆ. ಈ ಬಲಿಯ ಅರ್ಪಣೆಯು ನಿಮ್ಮ ಕೃಪಾವರದಿಂದ ನಮ್ಮನೆ ನಿಮಗೆ ನಿತ್ಯ ಕಾಣಿಕೆಯಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಅಂತೆಯೇ ಸದಾ ಕನ್ನಿಕೆಯಾದ ಮರಿಯಮ್ಮ, ಪರಿಶುದ್ಧ ಮರಿಯಮ್ಮನವರ ಸನ್ಮಾನದಂದು ನಿಮ್ಮನ್ನು ಸ್ತುತಿಸಿ ಹರಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಆದುದರಿಂದ ಭೂಪರಲೋಕಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ. ಸಮಸ್ತ ದೂತರೊಂದದೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಶಿವಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ
ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ,
ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಅಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ಭಯಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೆಡುಕರಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ನಮಗೆ ದಯೆಯ
ಈಗೂ ದೇವರ ಕುರಿಮರಿ, ಈಗೂ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಗೆ ಪ್ರವೇಶಿಸಲು ಪಾತ್ರರಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಈಗ ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವಂತಹ ಗಳಿಗೆ ತಕ್ಕ ಸಿದ್ಧತೆಯೊಂದಿಗೆ ಸಂಪೂರ್ಣ ಬಲಿ ಪೂಜೆಯಲ್ಲಿ ಭಾಗವಹಿಸಿದ ಕಥೋಲಿಕ ಕ್ರೈಸ್ತರು ಮಾತ್ರ ಮುಂದೆ ಬಂದು ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಉಳಿದವರು ತಮ್ಮ ಜಾಗದಲ್ಲಿ ಕುಳಿತುಕೊಳ್ಳುವುದು. ಬಲಿಪೂಜೆಯ ಕೊನೆಗೆ ತಮಗೆಲ್ಲರಿಗೂ ವಿಶೇಷವಾಗಿ ಆಶೀರ್ವದಿಸಲಾಗುವುದು. ನನ್ನೇಸು ದೇವರು ಅವರಿಲ್ಲದೆ ನಾನೆಲ್ಲಿಗೆ. ನನ್ನ ಆಸೆ ನೆನಪಲಿ ನನ್ನೇಸು ದೇವರು ಅವರಿಲ್ಲದೆ ನಾನೆಲ್ಲಿಗೆ. ಬಂಧಗಳಡಿಯೇ ಭಾವನೆ ಮರೆಯೇ ನನ್ನೇಸುವೆ ಒಡನಿರುವರು. ನೆನಪಲಿ ನನ್ನೇಸು ದೇವರು ಅವರಿಲ್ಲದೆ ನಾನೆಲ್ಲಿಗೆ.
ತಂದೆಯಾದ ದೇವರೇ, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ಪಾಲುಗೊಂಡಿದ್ದೇವೆ. ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಇಂದಿನ ಆರಾಧನಾ ವಿಧಿಯನ್ನು ನಡೆಸಿಕೊಟ್ಟಂತಹ ಸಂತ ಅಂತೋಣಿಯವರ ಸಮುದಾಯಕ್ಕೆ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನಾಳೆ ಸಂತ ಸಿಸಿಲಿಯಾ ಸಮುದಾಯದವರು ಆರಾಧನಾ ವಿಧಿಯನ್ನು ನಡೆಸಿಕೊಡಲು ವಿನಂತಿಸುತ್ತೇನೆ. ನಾಳಿನ ಧ್ಯೇಯ ಮೇರಿ ಮಾತೆ ಕುಟುಂಬದಲ್ಲಿ ಆತಿಥ್ಯಕ್ಕೆ ಪ್ರೇರಣೆ. ಮೇರಿ ಮಾತೆ ಕುಟುಂಬದಲ್ಲಿ ಆತಿಥ್ಯಕ್ಕೆ ಪ್ರೇರಣೆ. ಆತ್ಮರಿಂದ ನಮಗಾಗಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿದ ಫಾದರ್ ಡುಮಿಂಗ್ ಡಯಸ್ ರವರಿಗೆ ನಾನು ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಫಾದರ್ ಡುಮಿಂಗ್ ಡಯಸ್ ಪ್ರಸ್ತುತ ಸನ್ನಿಧಿ ಎಂಬ ನಮ್ಮ ಧರ್ಮಕ್ಷೇತ್ರದ ಪಾಲನಾ ಕೇಂದ್ರದಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬಹಳ ಶಿಸ್ತುಬದ್ಧ, ಅಷ್ಟೇ ಸರಳ ವ್ಯಕ್ತಿಯೂ ಕೂಡ. ಎಲ್ಲವನ್ನೂ ಕ್ರಮಬದ್ಧವಾಗಿ ಮಾಡುವಂಥವರು. ಪೂಜ್ಯರಿಗೆ ನಮ್ಮ ಹೃದಯಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಚಪ್ಪಾಳಿ ಹೊಡೆಬೇಡಿ. ಇಂದಿನ ಅನ್ನ ಸಂತರ್ಪಣೆಯನ್ನು ಜೆಸ್ಸಿ ಡೊನೇಷಿಯಸ್ ಮತ್ತು ಗ್ರೇಸ್ ಜೋಸ್ ಮತ್ತು ಜೋಸೆಫ್ ಚೌಲೂರ್ ದಾವಣಗೆರೆಯ ಕುಟುಂಬದವರು ನಮಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ದಯಾಮಯ ದೇವರು ಅವರ ಕುಟುಂಬಕ್ಕೆ ಹೇರಳವಾದ ಅನುಗ್ರಹವನ್ನು ತುಂಬಲಿ, ಸಮೃದ್ಧಿಯನ್ನು ನೀಡಲಿ, ಶಾಂತಿ ಸಮಾಧಾನವನ್ನು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಾಳೆ ಅರುಣ್ ಮತ್ತು ರೇಖಾ, ನಮ್ಮ ಧರ್ಮ ಕೇಂದ್ರದ ಅರುಣ್ ಮತ್ತು ರೇಖಾ ಕುಟುಂಬದವರು ಅನ್ನ ಸಂತರ್ಪಣೆಯನ್ನು ಮಾಡಲಿದ್ದಾರೆ. ಆತ್ಮೀಯರೇ, ನಾಳಿನ ದಿವ್ಯ ಬಲಿಪೂಜೆಯ ಸಮಯಗಳು ಹೀಗಿರುತ್ತವೆ. ಬೆಳಿಗ್ಗೆ 8 ಗಂಟೆಗೆ ಒಂದು ದಿವ್ಯ ಬಲಿ ಪೂಜೆ ಇರ್ತದೆ, ಬೆಳಿಗ್ಗೆ 8 ಗಂಟೆಗೆ. ತದನಂತರ 10:30 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ, ಸಂಜೆ 6 ಗಂಟೆಗೆ ಇಲ್ಲಿ ದಿವ್ಯ ಬಲಿ ಪೂಜೆ ಇರುತ್ತದೆ. ನಾಳೆ 5 ದಿವ್ಯ ಬಲಿ ಪೂಜೆಗಳು ಬೆಳಿಗ್ಗೆ 8 ಗಂಟೆಗೆ, 10:30 ಗಂಟೆಗೆ, 12 ಗಂಟೆಗೆ, 3 ಗಂಟೆಗೆ ಮತ್ತು 6 ಗಂಟೆಗೆ ದಿವ್ಯ ಬಲಿ ಪೂಜೆಗಳಿರ್ತವೆ. ನಾಳೆ ಸಂಜೆ 5:30 ಗಂಟೆಗೆ ಇಲ್ಲಿ ಮರಿಯನ್ ಸೈನ್ಯದಿಂದ ತೇರು ಮೆರವಣಿಗೆ ಮತ್ತು ಜಪಸರ ಇರುತ್ತದೆ. ತದನಂತರ ಮಾತೆಗೆ ಪುಷ್ಪಾರ್ಚನೆ, ಆಮೇಲೆ ದಿವ್ಯ ಬಲಿ ಪೂಜೆ ಇರ್ತದೆ. ಈ ನಮ್ಮ ದಿವ್ಯ ಬಲಿ ಪೂಜೆಯನ್ನು ಗುಲ್ಬರ್ಗಾ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ರಾಬರ್ಟ್ ಮಿರಾಂಡರವರು ಅರ್ಪಿಸಲಿದ್ದಾರೆ. ದಿವ್ಯ ಬಲಿ ಪೂಜೆಯ ಬಳಿಕ ವಿಶೇಷ ಆರಾಧನೆ, ರೋಗಿಗಳಿಗಾಗಿ ಪ್ರಾರ್ಥನೆಯನ್ನು ಯೇಸು ಸ್ಪರ್ಶ ತಂಡದವರು ನಡೆಸಿಕೊಡಲಿದ್ದಾರೆ. ಈಗ ದಿವ್ಯ ಬಲಿ ಪೂಜೆ ಮುಗಿದ ನಂತರ ಪರಮಪ್ರಸಾದ ಆಶೀರ್ವಾದ ಇರ್ತದೆ. ಆತ್ಮೀಯರೇ, ತೇರಿಗೆ ಹೂಗಳು ಬಂದಿವೆ. ಪ್ರತಿ ವರ್ಷ ಭಕ್ತಾದಿಗಳು ನಮಗೆ ಹೂ ಕಟ್ಟುವುದಕ್ಕೆ ನೆರವನ್ನು ಮಾಡ್ತಾರೆ. ಆದುದರಿಂದ ಈ ವರ್ಷವೂ ಕೂಡ ಭಕ್ತಾದಿಗಳಲ್ಲಿ ಒಂದು ವಿನಂತಿ, ಹೂಗಳು ಬಂದಿದೆ, ದಯವಿಟ್ಟು ತೇರಿಗೆ ಹೂ ಕಟ್ಟಲು ಇಚ್ಛೆಯುಳ್ಳವರು ನೀವು ಅಲ್ಲಿ ಹೋಗಿ ಹೂಗಳನ್ನು ಕಟ್ಟಬಹುದು. ಮತ್ತು ಪೊಲೀಸರು ಇಂದಿನಿಂದ ತಮ್ಮ ಕರ್ತವ್ಯವನ್ನು ಪ್ರಾರಂಭಿಸಿದ್ದಾರೆ. ನಿಮ್ಮೆಲ್ಲರ ಗಮನಕ್ಕೆ, ಪೊಲೀಸರು ಇಂದಿನಿಂದ ನಮ್ಮ ದೇವಾಲಯದ ಆವರಣದಲ್ಲೂ ಮತ್ತು ಹೊರಾಂಗಣದಲ್ಲೂ ತಮ್ಮ ಕರ್ತವ್ಯಗಳನ್ನು ಪ್ರಾರಂಭಿಸಿದ್ದಾರೆ.
ಅವರ ನಿಯಮಗಳನ್ನು ಎಲ್ಲರೂ ಶಿಸ್ತಿನಿಂದ ಪಾಲಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಜಾತ್ರೋತ್ಸವ ಬಹಳ ಶಿಸ್ತಿನಿಂದ ಮತ್ತು ಒಳ್ಳೆ ರೀತಿಯಲ್ಲಿ ನಡೆಯಬೇಕಾದರೆ ಅವರ ಒಂದು ಕರ್ತವ್ಯ ನಮಗೆ ಬಹಳ ವಿಶೇಷವಾಗಿರ್ತದೆ ಮತ್ತು ಇಂಪಾರ್ಟೆಂಟ್ ಆಗಿರ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಪೊಲೀಸರ ಒಂದು ನಿಯಮಕ್ಕೆ ನೀವು ತಲೆಬಾಗಿ ಅದನ್ನು ಪಾಲಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಇಂದು ಫಾದರ್ ಡುಮಿಂಗ್ ಜೊತೆಯಲ್ಲಿ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿದ ಎಲ್ಲ ಸಹಗುರುಗಳಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತೇನೆ. ಆತ್ಮೀಯರೇ, ನಾಳೆ ಬೆಳಿಗ್ಗೆಯಿಂದ ಪಾಪ ನಿವೇದನೆಗಳು ಪ್ರಾರಂಭವಾಗಲಿವೆ. ಪಾಪ ನಿವೇದನೆ ಮಾಡಲು ಇಚ್ಛೆಯುಳ್ಳವರು ದಯವಿಟ್ಟು ದೇವಾಲಯದ ಒಳಗಡೆ ತಮಿಳು, ಕನ್ನಡ, ಕೊಂಕಣಿ, ಮಲಯಾಳಂ, ಇಂಗ್ಲೀಷ್ ಮತ್ತು ಇತರ ಭಾಷೆಗಳಲ್ಲೂ ಕೂಡ ಹಿಂದಿ, ತೆಲುಗು ಇಷ್ಟು ಭಾಷೆಗಳಲ್ಲಿ ನಾಳೆ ಪಾಪ ನಿವೇದನೆಗಳು ಪ್ರಾರಂಭವಾಗಲಿದೆ ಬೆಳಿಗ್ಗೆ. ಅದರಲ್ಲೂ ಸಂಜೆ ಎಲ್ಲ ಭಾಷೆಯಲ್ಲಿ ಕೂಡ ಗುರುಗಳು ಲಭ್ಯವಾಗಲಿದ್ದಾರೆ. ಆದುದರಿಂದ ಪಾಪ ನಿವೇದನೆ ಮಾಡಲು ಇಚ್ಛೆಯುಳ್ಳವರು ದಯವಿಟ್ಟು ನಾಳೆ ಬೆಳಿಗ್ಗೆಯಿಂದಲೇ ಗುರುಗಳನ್ನು ನೀವು ದೇವಾಲಯದಲ್ಲಿ ಸಂಪರ್ಕಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಇದನ್ನೆಲ್ಲ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕರಗಳನ್ನು ಬೀಸುತ್ತಾರೆ. ಚಪ್ಪಾಳೆ ತಟ್ಟುತ್ತಾರೆ. ದೇವಾದಿದೇವ, ರಾಜಾದಿರಾಜ ಪ್ರಭು ಯೇಸು ನಮ್ಮ ಮಧ್ಯೆ ಆಸೀನರಾಗಿದ್ದಾರೆ.
ಎರಡು ಕರಗಳನ್ನು ಮೇಲೆತ್ತೋಣ. ಹೃದಯ ಅಂತರಾಳದಿಂದ ನಾವೆಲ್ಲರೂ ಸ್ತುತಿ ಸ್ತೋತ್ರ ವಂದನೆಗಳನ್ನು ಪ್ರಭು ಯೇಸುವಿಗೆ ಸಲ್ಲಿಸೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಯೇಸುವೆ, ಯೇಸುವೆ, ಸಾಯಂಕಾಲದ ವೇಳೆಯಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಹರಿಹರದ ಆರೋಗ್ಯ ಮಾತೆಯ ಈ ಸ್ಥಳವನ್ನು ನಮಗೆ ಆಯ್ಕೆ ಮಾಡಿ ನಮ್ಮನ್ನು ಸದಾ ಆಶೀರ್ವದಿಸುವ ತ್ರಯೇಕ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಕರಗಳನ್ನು ಸ್ವರಗಳನ್ನು ಎತ್ತಿ ನಿಮ್ಮನ್ನು ಸ್ತುತಿಸುವಾಗ ಸ್ವರ್ಗೀಯ ವರದಾನಗಳಿಂದ ನಮ್ಮನ್ನು ತುಂಬಿರಿ. ನಮ್ಮ ದೇಹ ಬಲಹೀನ ಸ್ವಾಮಿ, ನಮ್ಮಲ್ಲಿರುವ ಬಲಹೀನತೆಗಳನ್ನು ಸಮರ್ಪಿಸುತ್ತೇವೆ. ನಿಮ್ಮನ್ನು ಸ್ತುತಿಸುವಾಗ, ಆರಾಧಿಸುವಾಗ ನಿಮ್ಮ ಆಶೀರ್ವಾದ ಅನುಗ್ರಹಗಳನ್ನು ಪಡೆಯುತ್ತೇವೆ ಸ್ವಾಮಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ನಮ್ಮ ಕರಗಳನ್ನು ಜೋಡಿಸೋಣ. ನಮ್ಮ ಎಲ್ಲ ದುಃಖ, ದುಗುಡ, ದುಮ್ಮಾನಗಳನ್ನು ಪ್ರಭು ಯೇಸುವಿನ ಸನ್ನಿಧಾನಕ್ಕೆ ಸಮರ್ಪಿಸೋಣ. ಬೇರೆ ಬೇರೆ ಊರುಗಳಿಂದ ನಾವು ಬಂದಿದ್ದೇವೆ. ಈ ಸ್ಥಳ ದೇವರು ಆರಿಸಿದ ಸ್ಥಳ. ಜಾತಿ, ಮತ, ಧರ್ಮ ಭೇದವೆನ್ನದೆ ಇಲ್ಲಿ ಯಾರು ವಿಶ್ವಾಸ ನಂಬಿಕೆಯಿಂದ ಕಾಲಿಡುತ್ತಾರೋ ಅವರೆಲ್ಲರನ್ನೂ ಪ್ರಭು ಕರುಣಿಸುತ್ತಾರೆ. ಇಲ್ಲಿ ಬಂದಿರುವ ನೀವೆಲ್ಲರೂ ಎಲ್ಲೇ ಇರಲಿ, ಕೊಠಡಿಯಲ್ಲಿರಲಿ ಅಥವಾ ರಸ್ತೆಯಲ್ಲಿ ಹೋಗ್ತಿರಲಿ, ಒಂದು ನಿಮಿಷ ನಿಮ್ಮ ಕರಗಳನ್ನು ಸಮರ್ಪಿಸಿ ಆ ತ್ರಯೇಕ ದೇವರ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳಿ. ನಿಮ್ಮ ನೋವುಗಳು, ನಿಮ್ಮ ಕಾಯಿಲೆಗಳು, ನಿಮ್ಮಲ್ಲಿರುವ ಎಲ್ಲ ರೋಗಗಳು ದೇವರಿಗೆ ತಿಳಿದಿವೆ. ಅವರು ನಿಮ್ಮನ್ನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ಬೈಬಲ್ ಹೇಳುತ್ತೆ, ನನ್ನಲ್ಲಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ಹೌದು ಆತ್ಮೀಯರೇ, ಈ ಸಾಯಂಕಾಲ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಈಗ ಈ ವಿಶೇಷ ಆಶೀರ್ವಾದವನ್ನು ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ನಾವು ಪಡೆಯಲಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ದಯಾಮಯ ದೇವರು ನಮಗೆ ಉತ್ತಮ ವಾತಾವರಣವನ್ನು ಇವತ್ತಿನಿಂದ ನಮ್ಮ ಹಬ್ಬ ಮುಗಿಯುವವರೆಗೂ ದಯಪಾಲಿಸಲಿ. ಮತ್ತು ಇಲ್ಲಿ ಬಂದವರೆಲ್ಲರೂ ಆರೋಗ್ಯ ಭಾಗ್ಯವನ್ನು ಹೊಂದಲಿ. ನಮ್ಮ ಎಲ್ಲ ಪವಿತ್ರ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೆಯಲಿ. ಸೈತಾನನ ಹಟ್ಟಹಾಸಗಳು ನಿಷ್ಕ್ರಿಯಗೊಳ್ಳಲಿ. ದೇವರ ಕರುಣೆ, ಪ್ರೀತಿ, ದಯೆ ಮತ್ತು ಕ್ಷಮೆಯ ಆಶೀರ್ವಾದ ನಾವು ಪ್ರತಿಯೊಬ್ಬರೂ ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥಿಸೋಣ. ನನ್ನ ಜೊತೆ ಹೇಳಿ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯ್ಯ. ಪ್ರಭು ಯೇಸುವೆ, ಈ ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನೇ ಜೀವಂತ ಬಲಿಯಾಗಿ ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೆ, ನನ್ನ ಈ ದೇಹ, ನನ್ನ ಈ ಮನಸ್ಸು, ನನ್ನ ಈ ಆತ್ಮ ನಿಮ್ಮದೇ ಪ್ರಭುವೇ. ಯೇಸುವೆ, ನನ್ನ ಜೀವನದಲ್ಲಿ ನಡೆದಿರುವ ಎಲ್ಲ ಕಹಿ ಘಟನೆಗಳು ನಿಮಗೆ ತಿಳಿದಿವೆ. ಯೇಸುವೆ, ನನ್ನ ದೇಹದಲ್ಲಿರುವ ರೋಗಗಳು ನಿಮಗೆ ತಿಳಿದಿವೆ. ನನ್ನ ಕುಟುಂಬದಲ್ಲಿರುವ ಸಮಸ್ಯೆಗಳು ನಿಮಗೆ ತಿಳಿದಿವೆ. ನಮ್ಮ ಊರಿನಲ್ಲಿರುವ, ಸಮಾಜದಲ್ಲಿರುವ ಪಿಡುಗುಗಳು ನಿಮಗೆ ತಿಳಿದಿವೆ. ಯೇಸುವೆ, ಹರಿಹರ ಆರೋಗ್ಯ ಮಾತೆಯ ವಿಶೇಷ ಬಿನ್ನಹದಿಂದ ನಿಮ್ಮ ನಾಮದಲ್ಲಿ ನಾವು ಬೇಡಿಕೊಳ್ಳುವಾಗ ಅದ್ಭುತಗಳು ನಡೆಯಲಿ. ಯೇಸುವೆ, ಪಾಪಿಯಾದ, ಬಲಹೀನರಾದ ನಮ್ಮೆಲ್ಲರ ಮೇಲೆ ಕರುಣೆಯಾಗಿರಿ. ಈ ಪ್ರಾರ್ಥನೆಯನ್ನು ಈ ಪುಣ್ಯ ಸ್ಥಳದಿಂದ ಆಲಿಸುವ ಪ್ರತಿಯೊಬ್ಬರ ಮೇಲೆ ಈ ಪರಮ ಪ್ರಸಾದದ ದಿವ್ಯ ಆಶೀರ್ವಾದ ಇಳಿದು ಬರಲಿ. ರೋಗಿಗಳು ಸೌಖ್ಯವಾಗಲಿ. ಯೇಸು ನಾಮದ, ಯೇಸು ವಾಕ್ಯದ, ಯೇಸು ರಕ್ತದ ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭ್ಯವಾಗಲಿ. ಎಲ್ಲ ಹರಕೆಗಳು ಆಶೀರ್ವಾದಗೊಳ್ಳಲಿ. ಯೇಸುವೆ, ನಿಮ್ಮ ಕರುಣೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ, ಇಳಿದು ಬರಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ.
ಹಾಲೆಲೂಯ. ಎರಡು ಕರಗಳನ್ನು ಮೇಲೆತ್ತಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ನಿಮ್ಮ ನಾಮದಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಈ ಪರಿಶುದ್ಧ ಸ್ಥಳದಲ್ಲಿ ನಿಮ್ಮ ತಾಯಿಯ ಸಾನ್ನಿಧ್ಯದಲ್ಲಿ ನಾವು ಸೇರಿರುವಾಗ ಸಕಲ ಸಂತರೊಡಗೂಡಿ ಪ್ರಾರ್ಥಿಸುವ ತಾಯಿ, ಆ ಸ್ವರ್ಗದ ರಾಜ್ಯ ತೆರೆಯಲ್ಪಡಲಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಮೇಲೆ ಆಶೀರ್ವಾದ ಇಳಿದು ಬರಲಿ. ಇಲ್ಲಿರುವ ಮಕ್ಕಳು, ಯುವಕರು, ಯುವತಿಯರು, ದಂಪತಿಗಳು, ಹಿರಿಯರು, ವೃದ್ಧಾಪ್ಯದಲ್ಲಿ, ಅನಾರೋಗ್ಯದಲ್ಲಿ, ವೀಲ್ ಚೇರ್ ಅಲ್ಲಿ ಬಂದವರೆಲ್ಲರ ಅಭಿಷೇಕಗೊಳ್ಳಲಿ. ಯೇಸುವೇ, ಡಿವೈನ್ ವರ್ಡ್ ಮೂಲಕ ಮನೆಯಿಂದ ಆಲಿಸುತ್ತಿರೋರ ಅಭಿಷೇಕಗೊಳ್ಳಲಿ. ಎಲ್ಲ ರೋಗ ಬಾಧೆ ಪೀಡೆ ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಹೋಗಲಿ. ಅನುಕೂಲ, ಶಾಂತಿ, ಸಮಾಧಾನ, ಸೌಖ್ಯವನ್ನು ಅನುಭವಿಸಲಿ. ನಿಮ್ಮ ದಿವ್ಯ ಪ್ರೀತಿ ಸ್ಥಳದಿಂದ ಹರಿಯಲಿ. ಈ ನಿಮಿಷದಲ್ಲಿ ನಿಮ್ಮ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸುವ ಪ್ರತಿಯೊಬ್ಬರ ಕೋರಿಕೆಗಳನ್ನು ಆಲಿಸಿರಿ. ಟಚ್ them Lord, heal them Lord. ಪ್ರತಿಯೊಂದು ಕೇಡುಗಳು ಬಿಟ್ಟು ಹೋಗಲಿ. ದೇವರ ಕರುಣೆ ಇಳಿದು ಬರಲಿ. ಇದು ರಕ್ತ ಕಣ ನರ ನಾಡಿ ಕೀಲು ಮನುಷ್ಯ ದೇಹಾತ್ಮಗಳು, ಅರಿವಿಲ್ಲದ ಅರ್ಧ ಅರಿವಿನ ಅವಸ್ಥೆಗಳು, ನಮ್ಮಲ್ಲಿರುವ ಎಲ್ಲಾ ಬಾಧೆಗಳು ತೊಲಗಲಿ. ಇದೋ ನಮ್ಮಲ್ಲಿ ಚೈತನ್ಯ ಉಂಟಾಗಲಿ. ಇದೋ ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಕ್ಲೇಶಗಳು ಯೇಸು ನಾಮದಲ್ಲಿ ದೂರವಾಗಲಿ. ಹರಿಹರ ಆರೋಗ್ಯ ಮಾತೆಯ ವಿಶೇಷ ಪ್ರಾರ್ಥನೆ ಶಕ್ತಿಯಿಂದ ಯೇಸು ನಾಮದಲ್ಲಿ ಸ್ಥಳದಲ್ಲಿ ಅದ್ಭುತಗಳು ನಡೆಯಲಿ. ಸಾಲದಿಂದ, ಸೋಲಿನಿಂದ, ಎಲ್ಲ ಕೋರ್ಟ್ ಕೇಸ್ಗಳಿಂದ ಮಕ್ಕಳಿಗೆ ಬಿಡುಗಡೆ ಕೊಡಿರಿ. ಕೆಲಸ ಕಾರ್ಯ, ಉದ್ಯೋಗ, ನಿರುದ್ಯೋಗಿಗಳಿಗೆ ಉದ್ಯೋಗ ಕರುಣಿಸಿರಿ. ಯೇಸುವೇ, ನಿಮ್ಮ ಮುಂದೆ ನಾವು ನಿಂತಿದ್ದೀವಿ. ನಿಮ್ಮಲ್ಲಿ ಮೊರೆ ಇಡುವಾಗಲೆಲ್ಲ ನಮ್ಮನ್ನು ಆಲಿಸುವ ದೇವರು ನೀವಾಗಿದ್ದೀರಿ. ಈ ಸಾಯಂಕಾಲದ ವೇಳೆಯಲ್ಲಿ ಈ ಪುಣ್ಯ ಸ್ಥಳದಿಂದ ಅಭಿಷೇಕ ಉಂಟಾಗಲಿ. ಟಚ್ ಲಾರ್ಡ್, ಅಭಿಷೇಕಿಸಿರಿ ಯೇಸುವೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎರಡು ಕರಗಳನ್ನು ಶಿರದ ಮೇಲೆ ಇಡಿ. ಕಣ್ಣುಗಳನ್ನು ಮುಚ್ಚಿ ತಲೆಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳು ಯೇಸುವೇ ನಿಮ್ಮ ನಾಮದಲ್ಲಿ ಅಭಿಷೇಕಗೊಳ್ಳಲಿ. ಮನುಷ್ಯನಿಗೆ ಬೇಕು ಸಮಾಧಾನ, ಶಾಂತಿ, ಪ್ರೀತಿ, ಸುಖ, ನಿದ್ದೆ, ನಿದ್ರಾಹೀನ ರಾತ್ರಿಗಳು, ಅಥವಾ ನಮ್ಮೊಳಗಡೆ ಇರುವ ದ್ವೇಷ, ಪ್ರತಿಕಾರದ ಭಾವನೆಗಳು, ಕುಡುಕುತನ, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳು ಯೇಸುವೇ ನಮ್ಮಿಂದ ದೂರ ಹೋಗಲಿ. ಈ ಹರಿಹರ ಆರೋಗ್ಯ ಮಾತೆಗೆ ನಾವು ಕೊಡುವ ಕಾಣಿಕೆ ಒಂದು ಪರಿಶುದ್ಧ ಹೃದಯ, ಒಂದು ಒಳ್ಳೆಯ ಪಾಪ ನಿವೇದನೆಗೆ ನಮಗೆ ಶಕ್ತಿ ಕೊಡಿರಿ. ನಮ್ಮಲ್ಲಿರುವ ಎಲ್ಲ ವೇದನೆಗಳನ್ನು ನಿವೇದಿಸಲು ಶಕ್ತಿ ಕೊಡಿರಿ. ಈ ಆರಾಧನೆಯ ನಂತರ ಗುರುಗಳು ನಮ್ಮ ಶಿರದ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುವಾಗ ಅದ್ಭುತಗಳು ಜರುಗಲಿ. ದೇವಾ, ಅನಾನಿಯನು ಸೌಲನ ಮೇಲೆ ಕೈ ಇಟ್ಟಾಗ ಅವನಲ್ಲಿರುವ ದುರಾತ್ಮ ಬಿಟ್ಟು ಹೋಯಿತು. ಅವನನ್ನು ಆಶೀರ್ವದಿಸಿ ಪೌಲನನ್ನಾಗಿ ಮಾಡಿದಿರಿ. ಈ ಸ್ಥಳಕ್ಕೆ ಬಂದ ನಾನು ಬಂದ ಹಾಗೆ ಹಿಂದೆ ಹೋಗದೆ, ನಾನು ಹೊಸ ಶಕ್ತಿಯಾಗಿ, ನೂತನ ವ್ಯಕ್ತಿಯಾಗಿ, ನಿಮಗೆ ಸಾಕ್ಷಿಯಾಗಿ, ಸಮಾಜದಲ್ಲಿ ಒಳ್ಳೆಯ ದೀವಿಗೆಯಾಗಿ ಬೆಳಗುವಂತೆ ನನ್ನನ್ನು ಅಭಿಷೇಕಿಸಿರಿ. ನಿಮ್ಮಿಂದ ಸಾಧ್ಯವಾದುದು ಯಾವುದೂ ಇಲ್ಲ ಸ್ವಾಮಿ. ನನ್ನ ರಕ್ತ ಕಣ ನರ ನಾಡಿ ಕೀಲು ಮಜ್ಜ ದೇಹಾತ್ಮಗಳು ನಿಮ್ಮ ಶಿರದ ಮೇಲೆ ಕೈ ಇಡುವಾಗ ನಿಮ್ಮ ಕುಟುಂಬದಲ್ಲಿರುವ ತಂದೆ, ತಾಯಿ, ಸಹೋದರ, ಸಹೋದರಿ, ಪತಿ, ಪತ್ನಿ, ಮಕ್ಕಳು, ಯುವಕ, ಯುವತಿಯರು, ದೇವರಿಂದ ದೂರ ಇದ್ದವರು, ಪಾಪದಲ್ಲಿರುವವರು, ಅವರೆಲ್ಲ ದುಶ್ಚಟ ದುರ್ಗುಣದಲ್ಲಿರುವವರಿಗಾಗಿ ಪ್ರಾರ್ಥಿಸಿ. ಇಲ್ಲಿ ಬರಲಾಗಲಿಲ್ಲ ಬೇರೆ ಪ್ರದೇಶದಲ್ಲಿರುವವರು, ಅವರೆಲ್ಲರೂ ಆಶೀರ್ವಾದ ಹೊಂದುವಂತೆ ಪ್ರಾರ್ಥಿಸಿ. ಶಿರದ ಮೇಲೆ ಕರಗಳನ್ನಿಟ್ಟು ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹಾಲೆಲೂಯ, 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 ಹಾಲೆಲೂಯ. ಹೃದಯಾಂತರಾಳದಿಂದ ಹಲ್ಲೇಲೂಯ ಎಂಬ ಶಬ್ದದಿಂದ ಸರ್ವೇಶ್ವರನನ್ನು ಸ್ತುತಿಸುವಾಗ, ಸರ್ವೇಶ್ವರನನ್ನು ಸ್ತುತಿಸುವಾಗ ನಮ್ಮೆಲ್ಲರಿಗೂ ಆಶೀರ್ವಾದ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರ ಆಶೀರ್ವಾದ, ಮೋಶೆ ದೇವರ ಆಶೀರ್ವಾದ, ಪಿತಾಮಹರುಗಳು ನಡೆಸಿದ ದೇವರ ಆಶೀರ್ವಾದ, ಪ್ರವಾದಿಗಳನ್ನು ನಡೆಸಿದ ದೇವರ ಆಶೀರ್ವಾದ, ಗೋದಲಿಯಲ್ಲಿ ಜನಿಸಿ ಬಂದ ಪ್ರಭು ಯೇಸುವಿನ ಆಶೀರ್ವಾದ, ಇದೋ ಆಶೀರ್ವಾದ ನೆಲೆಗೊಳ್ಳಲಿ. ಎಲ್ಲ ಕ್ಲೇಶಗಳು, ಎಲ್ಲ ರೋಗ ಬಾಧೆಗಳು, ಪೀಡೆ ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಹೋಗಲಿ. ಇಲ್ಲಿ ಬಂದವರ ಪ್ರತಿಯೊಬ್ಬರ ದೇಹದಲ್ಲಿರುವ ಎಲ್ಲ ಕಾಯಿಲೆಗಳು ಅದ್ಭುತಕರವಾಗಿ ವಾಸಿಯಾಗಲಿ. ಈ ಪರಮ ಪ್ರಸಾದದ ದಿವ್ಯ ಶಕ್ತಿ ಇರಲಿ. ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಗೊಳ್ಳಲಿ. ಈ ಪ್ರಾರ್ಥನೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ, ಇಲ್ಲಿ ನಮಗೆ ರಕ್ಷಣೆ ನೀಡುತ್ತಿರುವ ಪೊಲೀಸರ ಕುಟುಂಬಗಳ ಮೇಲೆ, ಅವರ ಜೀವನ, ಅವರ ಕೆಲಸ ಕಾರ್ಯದ ಮೇಲೆ, ಈ ನಮ್ಮ ಆರಾಧನೆಗೆ ಮತ್ತು ಈ ಒಂದು ಹಬ್ಬಕ್ಕೆ ಸಹಾಯ ಮಾಡಿದ ಸಾರ್ವಜನಿಕ ಸರ್ವರ ಮೇಲೆ ಆಶೀರ್ವಾದಗಳು ಇಳಿದು ಬರಲಿ. ಈ ಹರಿಹರದಲ್ಲಿ ಮತ್ತು ನಮ್ಮ ಊರಿನಲ್ಲಿ ಆಶೀರ್ವಾದದ ಸುರಿಮಳೆಯಾಗಲಿ. ಇವತ್ತು, ನಾಳೆ, ನಾಡಿದ್ದು ಬರುವ ಪ್ರತಿಯೊಬ್ಬರು ಹೂ ಅರ್ಚನೆ, ಮೇಣದ ಬತ್ತಿ, ದೀಡ್ ನಮಸ್ಕಾರ ಮಾಡಿ ಪ್ರಾರ್ಥಿಸುವ, ಪಾಪ ನಿವೇದನೆ ಮಾಡುವ ಪ್ರತಿಯೊಬ್ಬರ ದೇವ ಕೋರಿಕೆಗಳನ್ನು ಆಲಿಸಿರಿ. ಅದ್ಭುತಗಳು ನಡೆಯಲಿ. ಎಲ್ಲ ಕ್ಲೇಶಗಳು ಬಿಟ್ಟು ಹೋಗಲಿ. ಜನರೇಟೆಡ್ ಸೌಂಡ್ ಸಿಸ್ಟಮ್, ಲೈಟ್ ಸಿಸ್ಟಮ್ ಎಲ್ಲ ಅಭಿಷೇಕಗೊಳ್ಳಲಿ. ಇಲ್ಲಿ ಇವತ್ತಿನಿಂದ ನಾಳೆ, ನಾಡಿದ್ದು ಬರುವ ಎಲ್ಲ ಜನರ ಅಭಿಷೇಕಗೊಳ್ಳಲಿ. ಅವರ ಪ್ರಯಾಣಗಳು ಅಭಿಷೇಕಗೊಳ್ಳಲಿ. ಎಲ್ಲಾ ತರದ ಕೇಡುಗಳು ಯೇಸುವೇ ನಿಮ್ಮ ನಾಮದಲ್ಲಿ ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸುತ್ತೇವೆ. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸೌಖ್ಯ ಕೊಡುವಂತ ನಾಮ, ನಿಮ್ಮ ನಾಮದಲ್ಲಿ ಅಭಿಷೇಕ ಉಂಟಾಗಲಿ. ಟಚ್
power, Lord. Heal. Hallelujah, 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 hallelujah. ಕರಗಳನ್ನು ಹೃದಯದ ಮೇಲಿಟ್ಟು ಮೌನವಾಗಿ ಒಂದು ನಿಮಿಷ, ಕೆಲವು ನಿಮಿಷ ಮೌನವಾಗಿ, ಆ ಮೌನತೆಯಲ್ಲಿ ದೇವರ ಶಕ್ತಿ ದೇಹದಲ್ಲಿ ಇಳಿದು ಬಂದುದನ್ನು ಗಮನಿಸಿ. ಪ್ರಭುವಿನ ಆಶೀರ್ವಾದ ಪಡೆಯಲು ಮಂಡಿಯೂರೋಣ. ಎಂಥ ದಿವ್ಯ ಸಂಸ್ಕಾರ! ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಈಗ ಗುರುಗಳು ನಿಮ್ಮ ಶಿರದ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥಿಸುವರು. ಪರಮಪ್ರಸಾದಕ್ಕೆ ಬಂದ ಹಾಗೆ ನೀವು ಪರಮಪ್ರಸಾದಕ್ಕೆ ಬಂದ ಹಾಗೆ ಲೈನ್ ಮಾಡಿ ಆಶೀರ್ವಾದವನ್ನು ಸ್ವೀಕರಿಸಿ. ಹರಿಹರ ಮಾತೆ ನೊಂದ ಬಾಳಿಗೆ ಸೌಖ್ಯದಾತೆ ಅಮ್ಮ. ಹರಿಹರ ಮಾತೆ ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ ಅಮ್ಮ ಅಮ್ಮ
ಆಶ್ರಯ ನೀಡುವ ಪ್ರೀತಿಯ ತಾಯಿ ಅಮ್ಮ 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 ಹರಿಹರ ಮಾತೆ ಅಮ್ಮ 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 ಹರಿಹರ ಮಾತೆ ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ ಹರಿಹರವೇ ನಾನು ನೆಲೆಸಿದ ತಾಣ ಎಂದು ನುಡಿದ ಪ್ರೀತಿಯ ಹರಿಹರ ಮಾತೆ ನೊಂದಿಗೆ ಜೀವಿಸುವ ಭರವಸೆಯಿಂದ ನೊಂದಿರುವುದೇ ನೆಲೆಸಿದ ಪುಣ್ಯಕ್ಷೇತ್ರಕ್ಕೆ ನೊಂದಿಗೆ ಜೀವಿಸುವ ಭರವಸೆಯಿಂದ ನೊಂದಿರುವುದೇ ನೆಲೆಸಿದ ಪುಣ್ಯಕ್ಷೇತ್ರಕ್ಕೆ ಅಮ್ಮ 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 ಹರಿಹರ ಮಾತೆ ಅಮ್ಮ 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 ಹರಿಹರ ಮಾತೆ ಅಮ್ಮ ಹರಿಹರ ಮಾತೆ ಅಮ್ಮ ಹರಿಹರ ಮಾತೆ. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ಆತ್ಮೀಯರೇ ಗಮನಿಸಿ, ಊಟ ಆದ ಬಳಿಕ ನೀವಿರುವ ಸ್ಥಳ ಪವಿತ್ರ ಸ್ಥಳ, ಆದ್ದರಿಂದ ನೀವು ತಿಂದಂಥ ತಟ್ಟೆಗಳನ್ನು ವಸ್ತುಗಳನ್ನು ದಯವಿಟ್ಟು ಎಲ್ಲ ಡಸ್ಟ್ಬಿನಲ್ಲಿ ಹಾಕಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಾಳೆ ಪೂಜೆ ಇರುವ ಕಾರಣ ದಯವಿಟ್ಟು ಕಸದ ವಸ್ತುಗಳನ್ನು ಅಲ್ಲಲ್ಲಿ ಎಸೆಯದೆ ಕಸದ ಬುಟ್ಟಿಯಲ್ಲಿ ಹಾಕಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನೀವಿರುವ ಸ್ಥಳ ಪವಿತ್ರ ಸ್ಥಳ, ಆದ್ದರಿಂದ ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ನಿಮ್ಮಲ್ಲಿ ವಿನಂತಿ. ದಯವಿಟ್ಟು ಗಮನಿಸಿ, ನಾಳೆಯ ಆರಾಧನೆ ವಿಧಿಯನ್ನು ನಡೆಸಿಕೊಡುವ ಎಲ್ಲರೂ ಫಾದರ್ ವೆನಿಲ್ ಅವರನ್ನು ಬಂದು ಭೇಟಿ ಮಾಡಬೇಕೆಂದು ವಿನಂತಿ. ಹಾಗೂ ಎಲ್ಲ ಸ್ವಯಂ ಸೇವಕರು ಸಹ ಫಾದರ್ ವೆನಿಲ್ ಅವರನ್ನು ಬಂದು ಭೇಟಿ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ. ಕರ್ತರ್ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯ ಕೃಪಾ ಪುಣ್ಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ ಕೃಪಾ ಪುಣ್ಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ ಕೃಪಾ ಪುಣ್ಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿತನ ಅರಿತಿರುವ ನಾವು ಅವರ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಪ್ರಸಾದ ವರವನ್ನು ನಮ್ಮ ಹೃದಯಗಳಲ್ಲಿ ಸೂಚಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪಿತನಿಗೂ ಸುಧನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಪಿತನಿಗೂ ಸುಧನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಪಿತನಿಗೂ ಸುಧನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಯೇಸುವಿನ ಪವಿತ್ರ ಹೃದಯವೇ, ನಮಗೆ ದಯೆ ತೋರಿ. ಮರಿಯಮ್ಮನವರ ನಿಷ್ಕಲಂಕ ಹೃದಯವೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂದೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಕಲ ಸೌಂದರ್ಯ ಮತ್ತು ದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಳಗೂಡಿ ಅರಸೆ ಮನುತಾಯಿ
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಎಲ್ಲ ಮಹಿಳೆಯರಲ್ಲಿ ವಿನಂತಿ, ಯಾರೆಲ್ಲ ಹೂವನ್ನು ಕಟ್ಟಲಿಕ್ಕೆ ಇಚ್ಛಿಸುತ್ತೀರಿ